ವೀಕ್ಷಕರೇ ನಮಸ್ಕಾರ. ಆರೋಗ್ಯ ಪ್ರಗತಿ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳು, ಹೊಸ ತಂತ್ರಜ್ಞಾನ ಆವಿಷ್ಕಾರಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಆ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟಬಹುದು ಅಥವಾ ಇವುಗಳಿಂದ ಹೇಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು, ಸುಲಭ ಉಪಾಯಗಳೇನು, ನಮ್ಮ ಜೀವನ ಶೈಲಿಯ ಮೂಲಕ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ಬದಲಿಸಿಕೊಳ್ಬಹುದು, ಅದು ಹೇಗೆ ಇತ್ಯಾದಿಗಳನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ ಹೆಲ್ತ್ ಟಾಕ್ನ ಮೂಲಕ ನಿರಂತರವಾಗಿ ಸುದ್ದಿ ಚಾನೆಲ್ನ ಮೂಲಕ ಮೂಡಿ ಬರ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿಕೊಂಡು ಬರ್ತಾ ಇದ್ದೀರಿ. ಈವರೆಗೆ ಅನೇಕ ಸರಣಿಗಳ ಮೂಲಕ ಈ ಒಂದು ವೈದ್ಯ ಲೋಕದ ಸಂವಾದ ಕಾರ್ಯಕ್ರಮ ಮೂಡಿಕೊಂಡು ಬಂದಿದೆ. ಅದೇ ರೀತಿ ಈ ವಾರದಿಂದ ಮತ್ತೊಂದು ಹೊಸ ಸಂಚಿಕೆ ಆರಂಭಗೊಳ್ತಾ ಇದೆ, ಆರೋಗ್ಯ ಪ್ರಗತಿ ಅನ್ನುವಂಥದ್ದು. ಅಂದರೆ ಹೆಲ್ತ್ ಟಾಕ್ ವಿತ್ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರ ಮೂಲಕ ಒಂದಷ್ಟು ವಿಶೇಷವಾದ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಸ್ತನ, ಥೈರಾಯ್ಡ್ ಹಾಗೂ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರು ನಮಗೆ ನಿರಂತರವಾಗಿ ಆರೋಗ್ಯದ ಕುರಿತು, ಅಂದ್ರೆ ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ವಿಚಾರದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಮೊದಲನೆಯದಾಗಿ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಏನು ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರ ಬಗ್ಗೆ ಹೇಳೋದಿದ್ರೆ, ಇವರು ನಮ್ಮ ಪುತ್ತೂರಿನವರೇ. ಪುತ್ತೂರಿನ ಪ್ರಗತಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಾದಂತಹ, ಜೊತೆಗೆ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಶ್ರೀಪತಿ ಎಸ್ ರಾವ್ ಹಾಗೂ ಡಾಕ್ಟರ್ ಸುಧಾ ಎಸ್ ರಾವ್ ದಂಪತಿಯ ಪುತ್ರಿ ಇವರು. ಅದೇ ರೀತಿ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಭಿಷೇಕ್ ಹೆಗ್ಡೆ ಅವರ ಪತ್ನಿಯಾಗಿರುವಂತಹ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರು ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ, ಅದೇ ರೀತಿ ಶನಿವಾರ ಸಂಜೆ 5ರಿಂದ 8 ಗಂಟೆಯವರೆಗೆ, ಹಾಗೇನೆ ಮಂಗಳವಾರ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಸಂದರ್ಶನಕ್ಕೆ ಲಭ್ಯರಿರ್ತಾರೆ ಅನ್ನುವಂಥದ್ದು. ವಿಶೇಷವಾಗಿ ಈಗಾಗಲೇ ಹೇಳಿದ ಹಾಗೆ ಸ್ತನ, ಥೈರಾಯ್ಡ್ ಮತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಬಹಳಷ್ಟು ಪರಿಣತಿಯನ್ನ ಹೊಂದಿರುವಂಥವರು. ಅನೇಕ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ತರಬೇತಿಯನ್ನ ಜೊತೆಗೆ ಸರ್ವಿಸ್ ಅನ್ನ ಮಾಡಿಕೊಂಡು ಇದೀಗ ತನ್ನೂರಿನ ಜನರಿಗೆ ಒಂದು ಉತ್ತಮವಾದ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಎನ್ನುವಂಥ ನೆಲೆಯಲ್ಲಿ ಬಂದು ಸೇವೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ, ಡಾಕ್ಟರ್ ಅನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಬಹುಶಃ ಇವತ್ತಿನ ವಿಚಾರ ನಾವು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕಿದ್ದೇವೆ ಅನ್ನುವಂಥದ್ದು. ಕ್ಯಾನ್ಸರ್ನ ಬಗೆಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡುವ ಜೊತೆಗೆ, ಅದರಲ್ಲೂ ಇತ್ತೀಚೆಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸುವಂತಹ ಸ್ತನ ಕ್ಯಾನ್ಸರ್ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಲಕ್ಷಣಗಳು ಹೇಗಿರುತ್ತೆ, ಅಥವಾ ಅದಕ್ಕೆ ಈಗ ಬಂದಿರುವಂತಹ ಸುಲಭದ ಒಂದು ಚಿಕಿತ್ಸಾ ವಿಧಾನಗಳು, ಅಥವಾ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳುವ ಮೂಲಕ ನಾವು ಹೇಗೆ ಆರೋಗ್ಯವನ್ನು ಅಥವಾ ಈ ಕ್ಯಾನ್ಸರ್ ಎನ್ನುವಂತಹ ಮಹಾಮಾರಿಯಿಂದ ಪಾರಾಗಬಹುದು ಎನ್ನುವಂತ ಬಗ್ಗೆ ತಿಳಿಸಿಕೊಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ. ಡಾಕ್ಟರ್, ಕ್ಯಾನ್ಸರ್ ಅನ್ನುವಂಥದ್ದನ್ನು ಹೇಳಿದ ಕೂಡಲೇ ಎಲ್ಲರೂ ಅದೊಂದು ದೊಡ್ಡ ಸಮಸ್ಯೆ ಅನ್ನುವಂಥ ನೆಲೆಯಲ್ಲಿ ಹೆಚ್ಚು ಭಯಭೀತರಾಗ್ತಾರೆ. ಸೊ ಒಂದು ಬೇಸಿಕ್ ಆಗಿ ಒಬ್ಬ ಜನಸಾಮಾನ್ಯನಿಗೆ, ಅಂದ್ರೆ ಮೆಡಿಕಲ್ ಅಥವಾ ಒಂದು ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನ ತಾವು ಒಂದು ಉನ್ನತ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ತೀರಿ. ಸೊ ಜನಸಾಮಾನ್ಯರಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಒಂದು ಗಡ್ಡೆ ಅನ್ನುವಂಥ ಒಂದು ಕಲ್ಪನೆ. ಸೊ ಬೇಸಿಕಲಿ ಈ ಕ್ಯಾನ್ಸರ್ ಅನ್ನುವಂಥದ್ದು ಹೇಗೆ, ಏನು, ಅದು ಹೇಗೆ ಉಂಟಾಗ್ತದೆ ಅನ್ನುವಂಥದ್ದು, ಈ ಕ್ಯಾನ್ಸರ್ನ ಬಗ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟ್, ಪರಿಕಲ್ಪನೆಯನ್ನು ಹೇಳ್ಬೋದಾ ಅಂತ. ಸೊ ನಾನು ಪರ್ಟಿಕ್ಯುಲರ್ಲಿ ಜನರಲ್ ಸರ್ಜಿಕಲ್ ಆಂಕಾಲಜಿ ಅಂತ ಹೇಳ್ತೇವೆ, ಅಂದರೆ ಎಲ್ಲ ಕ್ಯಾನ್ಸರ್ಗಳ ಸ್ಪೆಷಲಿಸ್ಟ್ ಅನ್ನುವಂಥವ್ರು. ನಾನು ಪರ್ಟಿಕ್ಯುಲರ್ಲಿ ಡೀಲ್ ಮಾಡುವಂಥದ್ದು ಬ್ರೆಸ್ಟ್ ಆ್ಯಂಡ್ ಎಂಡೋಕ್ರೈನ್ ಸರ್ಜಿಕಲ್ ಆಂಕಾಲಜಿ ಅಂತ. ಸೊ ಬೇಸಿಕ್ಲಿ ಕ್ಯಾನ್ಸರ್ಸ್ ವಿತ್ ಬ್ರೆಸ್ಟ್ ಆ್ಯಂಡ್ ಥೈರಾಯ್ಡ್. ಸೊ ಕ್ಯಾನ್ಸರ್ ಅನ್ನುವಂಥದ್ದು ಎಕ್ಸ್ಟ್ರಾರ್ಡಿನರಿ ಮಲ್ಟಿಪ್ಲಿಕೇಶನ್ ಆಫ್ ಎಟಿಪಿಕಲ್ ಸೆಲ್ಸ್ ಇಸ್ ವಾಟ್ ವಿ ಸೇ. ಅಂದರೆ ಟ್ಯೂಮರ್ ಅನ್ನುವಂಥದ್ದು ಜಾಸ್ತಿ ಡಿಫೈನ್ ಮಾಡ್ಬೋದು ನಾವು ಕ್ಯಾನ್ಸರ್ಗಿಂತ. ಸೊ ಸ್ವಲ್ಪ ಬದಲಾಗಿರುವ ಅಣುಗಳು, ಸೆಲ್ ಅಂತ ಏನು ಹೇಳ್ತೇವೆ ನಾವು, ಬೇಸಿಕ್ ಆರ್ಗನ್ ಇನ್ ಎವ್ರಿ ಬಾಡಿ. ಸೊ ಅದು ವಿಪರೀತವಾಗಿ ಬೆಳೆಯುವಂಥದ್ದು. ಸೊ ಅಗತ್ಯಕ್ಕಿಂತ ಜಾಸ್ತಿಯಾಗಿ ಮಲ್ಟಿಪ್ಲೈ ಆಗುವಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಅ ಟ್ಯೂಮರ್. ಸೊ ಯಾವುದೇ ಜಾಗದಲ್ಲಿ ಇದು ಆಗಬಹುದು. ಇದನ್ನು ನಾವು ಹಿಂದಿನ ಕಾಲದಿಂದ ಕೇಳಿ ಬರುವುದಂದ್ರೆ ಕ್ಯಾನ್ಸರ್ ಅನ್ನೋದನ್ನು ಅರ್ಬುದ ಕಾಯಿಲೆ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇಟ್ ಇಸ್ ಅ ಟ್ಯೂಮರ್. ಇಟ್ ಈಸ್ excessive multiplication of abnormal cells. So normal cells multiply ಆಗಿ ನಾರ್ಮಲ್ ಹ್ಯೂಮನ್ ಆರ್ಗನ್ಸ್, ನಾರ್ಮಲ್ ಹ್ಯೂಮನ್ ಬಾಡಿ ಆಗ್ತದೆ. ಬಟ್ ಇದು ಏಟಿಪಿಕಲ್ ಸೆಲ್ಸ್ ಅಗತ್ಯಕ್ಕಿಂತ ಜಾಸ್ತಿ ಬೆಳವಣಿಗೆ ಆಗುವಂಥದ್ದು. ಸೊ ಇದನ್ನು ಟ್ಯೂಮರ್ ಅಂತ ಕರಿತೇವೆ ನಾವು ಬಾಡಿಯಲ್ಲಿ. ಎಲ್ಲಿ ಅನಾವಶ್ಯಕವಾದ ಜೀವಕೋಶಗಳು ಬೆಳವಣಿಗೆ ಆಗುವಂಥದ್ದು, ಅಗತ್ಯಕ್ಕಿಂತ ಜಾಸ್ತಿಯಾಗಿ ಬೆಳವಣಿಗೆ ಆಗುವಂಥದ್ದು. ಓಕೆ. ಸೊ ಇದಕ್ಕೆ ಕಾರಣಗಳು ಅನ್ನುವಂಥದ್ದನ್ನ ಈಗ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕಾಗತ್ತಾ, ಯಾಕೆ ಬರುತ್ತೆ? ಸೊ ಇದರಲ್ಲಿ ನಾವು ಅಗೇನ್ ಕಾರಣಗಳನ್ನು ನಾವು ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲ್ ಅಂತ 2 ಭಾಗ ಮಾಡಿ ಹೇಳ್ತೇವೆ. ಮಾಡಿಫೈಯಬಲ್ ಅಂದ್ರೆ ನಾವು ನಮ್ಮಿಂದ ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥವು. ಇನ್ನು ಕೆಲವನ್ನು ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ನಮ್ಮ ಏಜ್,
ನಮ್ಮ ವಯಸ್ಸನ್ನು ನಾವು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ವಯಸ್ಸಾಗ್ತಾ ಆಗ್ತಾ ಎಲ್ಲ ಕ್ಯಾನ್ಸರ್ಗಳ ಪ್ರಮೇಯವು ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು ಕೆಲವು ಜೆಂಡರ್ಸ್ ಅಂದ್ರೆ ನೀವು ಪುರುಷರಾಗಿದ್ರೆ ಮಹಿಳೆಯರಾಗಿದ್ರೆ ಕೆಲವು ಕ್ಯಾನ್ಸರ್ಸ್ ನಿಮ್ಮಲ್ಲಿ ಜಾಸ್ತಿ ಬರ್ತದೆ ನ್ಯಾಚುರಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ಸ್ ನ್ಯಾಚುರಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ಬರ್ತದೆ. ಥೈರಾಯ್ಡ್ ಕ್ಯಾನ್ಸರ್ ಅನ್ನುವಂಥದ್ದು ನ್ಯಾಚುರಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ಬರ್ತದೆ. ಸೊ ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬದಲಾವಣೆ ಮಾಡ್ಲಿಕ್ಕೆ ಆಗದೆ ಇಂತಹ ಇರುವಂತಹ ಕಾರಣಗಳು ಅಂದ್ರೆ ಇವು, ಪ್ಲಸ್ ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಾವು ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತ ಹೇಳ್ತೇವೆ. ಅಂದ್ರೆ ಫಸ್ಟ್ ಡಿಗ್ರಿ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಇಮಿಡಿಯೇಟ್ ರಿಲೇಟಿವ್ಸ್ ಅಂದ್ರೆ ನಮ್ಮ ತಂದೆ ತಾಯಿ, ಅಕ್ಕ ತಂಗಿಯರು ಇದ್ರೆ ಇಮಿಡಿಯೇಟ್ಲಿ ದಟ್ ಕಮ್ಸ್ ಇನ್ ಫಸ್ಟ್ ಡಿಗ್ರಿ. ಸೆಕೆಂಡ್ ಡಿಗ್ರಿ ಹೌದು ರಕ್ತ ಸಂಬಂಧಿಗಳು ಅನ್ನೋದಕ್ಕಿಂತ ಫಸ್ಟ್ ಅಸೋಸಿಯೇಷನ್ ಇರುವಂತಹವರು. ಅದಾದ್ಮೇಲೆ ಅಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ ಅಂತವರು. ಸೊ ಸೆಕೆಂಡ್ ಡಿಗ್ರಿ. ಥರ್ಡ್ ಡಿಗ್ರಿ ಅಂದ್ರೆ ಇನ್ನೂ ಸ್ವಲ್ಪ ದೂರದ ಸಂಬಂಧಿಗಳು. ಸೊ ಈ ತರ ಇದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದ್ದಾಗ ಇಂಥವರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವವರಿಗೆ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ ಬಂದಿದ್ರೆ ಅಂದ್ರೆ ಒಂದು 50 ವರ್ಷಕ್ಕಿಂತ ಒಳಗೆ ಜನರಲಿ ಟೆಂಡೆನ್ಸಿ ಆಫ್ ಕ್ಯಾನ್ಸರ್ ಈಸ್ ಟುವರ್ಡ್ಸ್ ಓಲ್ಡರ್ ಏಜ್. ಸೊ ಸಣ್ಣ ವಯಸ್ಕರಲ್ಲಿ ಕ್ಯಾನ್ಸರ್ ಬಂದಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ. ಅದು ಅಗೇನ್ ನಾವು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರುವಂತದ್ದು. ಇನ್ನೊಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ನಮ್ಮ ದೇಹ ಪ್ರಕೃತಿಯಲ್ಲಿ ಕೆಲವು ಬದಲಾವಣೆಗಳು ಸಹಜ. ಅದು ಇಟ್ ಈಸ್ ಅವರ್ ಓನ್, ಇಟ್ ಈಸ್ ಸ್ಪೆಸಿಫಿಕ್ ಟು ಒನ್ಸ್ ಬಾಡಿ. ಅಂದ್ರೆ ಅದು ಇಂತಹವರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಜೆನೆಟಿಕ್ ಮೇಕಪ್ ಹಾಗೆ ಇರ್ತದೆ. ಸೊ ಕೆಲವು ಕ್ಯಾನ್ಸರ್ಗಳು ಕೆಲವು ಜೆನೆಟಿಕ್ ಮೇಕಪ್ಸ್ ಅಲ್ಲಿ ಜಾಸ್ತಿ ಇರ್ತವೆ. ಸೊ ಅದು ನಾವು ಬ್ಲಡ್ ಟೆಸ್ಟ್ ನ ಮೂಲಕ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೇವೆ, ಈಗ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಅಂತ ಹೇಳಿ. ಇದು ಬದಲಾವಣೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ಕಾರಣಗಳು. ಇನ್ನು ಕೆಲವು ನಾವು ಚೇಂಜ್ ಮಾಡ್ಲಿಕ್ಕೆ ಆಗುವಂತಹ ಕಾರಣಗಳು ಕೆಲವು. ಅದರಲ್ಲಿ ಒಂದು ಮೇಜರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ನ ಬಗ್ಗೆ ಹೇಳಬೇಕು ಅಂತ ಆದ್ರೆ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ತರಹದ ಕಾರಣಗಳಿರ್ತವೆ. ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಮೇಜರ್ಲಿ ಫಸ್ಟ್ ಮಗು ಆದಷ್ಟು ಬೇಗ ಆಗುವಂತಹದ್ದು, ಅಂದ್ರೆ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಕಡಿಮೆ. ಸೊ ಮೊದಲನೇ ಮಗು 30 ವರ್ಷ ದಾಟಿದವರಿಗೆ, 35 ವರ್ಷ ದಾಟಿ ಆದ್ರೆ ಅಂತವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ. ಇನ್ನೊಂದು ಬಹಳಷ್ಟು ಅಬಾರ್ಷನ್ ಮಾಡಿಸ್ಕೊಂಡಿದ್ರೆ ಅಂತವರಿಗೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಬರುವ ಚಾನ್ಸಸ್ ಜಾಸ್ತಿ. ಇದೆಲ್ಲ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗುವಂಥದ್ದು. ಮಕ್ಕಳಿಗೆ ಹಾಲು ಕುಡಿಸದೇ ಇದ್ದಲ್ಲಿ, ಬ್ರೆಸ್ಟ್ ಫೀಡಿಂಗ್ ಮಾಡದೇನೆ ಇರುವವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನ ಪ್ರಮೇಯ ಜಾಸ್ತಿ. ಸೊ ದೀಸ್ ಆರ್ ಫ್ಯೂ ಮಾಡಿಫೈಬಲ್ ಫ್ಯಾಕ್ಟರ್ಸ್. ಇದು ಬಿಟ್ರೆ ಕಾಮನ್ ನಾವು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಏನ್ ಹೇಳ್ತೇವೆ, ತಲೆಯ ಭಾಗದಲ್ಲಿ ಬಾಯಿಯಲ್ಲಿ ಆಗುವಂತಹ ಕ್ಯಾನ್ಸರ್ಗಳೆಲ್ಲ ಟೊಬ್ಯಾಕೊ ಕನ್ಸಂಪ್ಷನ್ ಇಂದ ಆಗುವಂಥದ್ದು. ಅಂದ್ರೆ ಸಿಗರೇಟ್, ತಂಬಾಕು, ಬೀಡ ಎಲ್ಲ ತರಹದ ಟೊಬ್ಯಾಕೊ ದಿನಕ್ಕೆ ಒಂದು ತಗೊಂಡ್ರು ಅದರ ರಿಸ್ಕ್ ಇದ್ದದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಆಲ್ಕೋಹಾಲ್, ಮದ್ಯಪಾನದಿಂದ ಬರುವಂತಹ ಕೆಲವು ಕ್ಯಾನ್ಸರ್ಗಳು. ಇನ್ನೊಂದು ಇದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಬರುವಂಥದ್ದು, ಅಂದ್ರೆ ಓರಲ್ ಕ್ಯಾವಿಟಿ, ಬಾಯಿ, ಅನ್ನನಾಳ, ಜಠರ, ಅದರಲ್ಲಿ ಎಲ್ಲ ಬರುವಂತಹ ಕ್ಯಾನ್ಸರ್ಸ್ ಅಲ್ಲಿ ನಾವು ಯೂಶಲಿ 6S ಅಂತ ಹೇಳ್ತೇವೆ. SSS ಅಂತ ಬರ್ತದೆ ಎಲ್ಲ ಕಾರಣಗಳ ಹೆಸರು. ಸ್ಪೈಸಸ್, ಶಾರ್ಪ್ ಟೂತ್ ಅಂದ್ರೆ ಅನಗತ್ಯವಾಗಿ ಒಂದು ಕಡೆ ಗಾಯ ಮಾಡ್ತಾ ಇರುವಂತಹ ಒಂದು ಹಲ್ಲು, ಅದರಿಂದ ಕೂಡ ಬರುವ ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ. ಹೌದು, ಆಗಾಗ ಗಾಯ ಆಗಿ 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 ಆ ಜಾಗದಲ್ಲಿ ಸ್ವಲ್ಪ ಸೆಲ್ ಚೇಂಜ್ ಆಗ್ತದೆ, ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ. ಅಗತ್ಯಕ್ಕಿಂತ ಜಾಸ್ತಿ ಖಾರ ತಿನ್ನೋದ್ರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಆಗಾಗ ಬಂದು ಇವೆಂಚುಲಿ ಅದು ಕ್ಯಾನ್ಸರ್ ಆಗುವ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಸ್ಪೈಸಸ್, ಖಾರ ಅಂದ್ರೆ ಸ್ಪೈಸಸ್. ಸೊ ಡಿಫ್ರೆಂಟ್ ಎಸಸ್, ಅದರಲ್ಲಿ ಆಲ್ಕೋಹಾಲ್ ಬರ್ತದೆ, ಟೊಬ್ಯಾಕೊ ಬರ್ತದೆ, ಎಲ್ಲವೂ ಬರ್ತದೆ. ಸೊ ಹಾಗೆ ದೀಸ್ ಆರ್ ವೇರಿಯಸ್ ಕಾರಣಗಳು ಕ್ಯಾನ್ಸರ್ ಬರುವಂತದ್ದು. ಕೆಲವನ್ನು ನಾವು ಬದಲಿಸಬಹುದು, ಕೆಲವು ನಮ್ಮಿಂದ ಬದಲಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅದು ಬಂದಾಗ ಅದಕ್ಕೆ ಚಿಕಿತ್ಸೆ ಒಂದೇ ಇರುವಂತ ದಾರಿ ಅನ್ನುವಂಥದ್ದು. ಓಕೆ, ಸೊ ಕ್ಯಾನ್ಸರ್ನ ವಿಧಗಳನ್ನು ಕೂಡ ನೀವು ಸುಲಭವಾಗಿ ವಿವರಣೆ ಮಾಡಿದ್ರಿ, ಹೇಗೆ ಎಲ್ಲೆಲ್ಲಿ ಕ್ಯಾನ್ಸರ್ಗಳು ಬರ್ತದೆ ಅನ್ನುವಂಥದ್ದು. ಸೊ ಈ ಪೈಕಿ ಈಗ ಹೆಚ್ಚು ಕಾಡ್ತಾ ಇರುವಂಥದ್ದು, ಜನರು ಹೆಚ್ಚಾಗಿ ತುತ್ತಾಗ್ತಾ ಇರುವಂಥದ್ದು ಯಾವುದು ಅನ್ನುವಂಥದ್ದು ಡಾಕ್ಟರ್? ಸೊ ಮೊದಲಿನ ಕಾಲದಲ್ಲಿ, ಸ್ವಲ್ಪ ಹಿಂದೆ, ತುಂಬಾ ಮೊದಲಿನ ಕಾಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಕೆಲವು ವರ್ಷಗಳ ಹಿಂದೆ ಸರ್ವೈಕಲ್ ಕ್ಯಾನ್ಸರ್ ಅಂತಹದ್ದು ಬಹಳಷ್ಟು ಜಾಸ್ತಿ ಇತ್ತು. ಅಂದ್ರೆ ಗರ್ಭಕೋಶದ ಕೆಳಗೆ ಸರ್ವಿಕ್ಸ್ ಅಂತ ಏನ್ ಹೇಳ್ತೇವೆ, ಆ ಭಾಗದಲ್ಲಿ ಬರುವ ಕ್ಯಾನ್ಸರ್ ಜಾಸ್ತಿ ಇರ್ತಿತ್ತು ಹೆಣ್ಮಕ್ಳಲ್ಲಿ. ಅದಕ್ಕೋಸ್ಕರ ನಮ್ಮ ಗವರ್ಮೆಂಟ್ ಇಂದ ಪ್ಯಾಪ್ಸ್ಮಿಯರ್ ಅನ್ನುವ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು, ಕ್ಯಾನ್ಸರ್ ಸ್ಕ್ರೀನಿಂಗ್ಗೋಸ್ಕರ. ಅಂದ್ರೆ ಆದಷ್ಟು ಬೇಗ ಕಂಡು ಹಿಡಿಲಿಕ್ಕೋಸ್ಕರ ಪ್ಯಾಪ್ಸ್ಮಿಯರ್ ಅಂತ ಹೆಣ್ಮಕ್ಳನ್ನು ಆಗಾಗ ಕರೆಸಿ ಡೆಲಿವರಿ ಆಗುವ ಜಾಗದಿಂದ ಒಂದು ಸ್ಮಿಯರ್ ಅಂತ ಕಳಿಸಿ ಆ ಟೆಸ್ಟ್ ನಿಂದ ಕಂಡು ಹಿಡಿಯಲಾಗುವಂತಹ ಕ್ಯಾನ್ಸರ್ ಅದು. ಸೊ ಅದು ಜಾಸ್ತಿ ಇತ್ತು. ಬಟ್ ಇವತ್ತಿಗೆ ನೋಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅದಕ್ಕಿಂತ ಜಾಸ್ತಿ ಆಗಿದೆ. ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆದದ್ದು ಮಾತ್ರವೇ ಅಲ್ಲ,
ಬಟ್ ಅದು ಸಣ್ಣ ವಯಸ್ಕರಲ್ಲಿ ಇನ್ನೂ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಮೊದಲೆಲ್ಲ 40ರಿಂದ ಮುಟ್ಟು ನಿಲ್ಲುವ 10 ವರ್ಷ ಮೊದಲು 10 ವರ್ಷ ನಂತರ ಅಂತ ಜನರಲಿ ಹೇಳುದು. ಸೊ ಆನ್ ಅನ್ ಆವರೇಜ್ 50 ವರ್ಷಕ್ಕೆ ಮುಟ್ಟು ನಿಲ್ಲುವುದು ಅಂತ ಆದ್ರೆ 40ರಿಂದ 60 ವರ್ಷದವರಿಗೆ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ನ ಚಾನ್ಸಸ್ ಅಂತ. ಈಗ 30ರಿಂದ 40ರಲ್ಲಿ ಬಹಳಷ್ಟು ಜನ ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಸೊ ಸಣ್ಣ ವಯಸ್ಕರಲ್ಲಿ ಜಾಸ್ತಿ ಬರ್ತಾ ಇದೆ. ಕಾರಣ ಏನೋ ನಮಗೆ ಇನ್ನೂ ಕಂಡು ಹಿಡಿಲಿಕ್ಕೆ ಆಗಿಲ್ಲ. ಇವೆಂಚುಲಿ ರಿಸರ್ಚ್ ನಡೀತಾ ಇದೆ. ಸೊ ಮೋಸ್ಟ್ಲಿ ಚೇಂಜ್ ಆಫ್ ಲೈಫ್ ಸ್ಟೈಲ್ ಇಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್. ಬದಲಾಗುತ್ತಿರುವ ಜೀವನ ಶೈಲಿ ನಮ್ದು, ಅದರಿಂದಾಗಿ ಇರಬಹುದು. ಬಟ್ ಸಣ್ಣ ವಯಸ್ಕರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಈಗ. ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹೇಳೋದಾದ್ರೆ 30% ಆಲ್ಮೋಸ್ಟ್, ಅಂದ್ರೆ 3ರಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ನ ಚಾನ್ಸಸ್ ಇದೆ ಇವತ್ತಿನ ಕಾಲದಲ್ಲಿ. ಅಷ್ಟು ಕಾಮನ್. ಸೊ ಅದು ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ. ಗಂಡಸರಲ್ಲಿ ಲಂಗ್ ಕ್ಯಾನ್ಸರ್ ಸ್ಟಿಲ್ ಫಾರ್ಮ್ಸ್ ಅ ವೆರಿ ಕಾಮನ್ ಫಾರ್ಮ್ ಆಫ್ ಕ್ಯಾನ್ಸರ್. ಓಕೆ, ಬಹುಶಃ ಲಂಗ್ ಕ್ಯಾನ್ಸರ್ಗೆ ಧೂಮಪಾನ ಅಥವಾ ಇತ್ಯಾದಿ ಕಾರಣಗಳು ಪ್ರಮುಖ. ಪೊಲ್ಯೂಷನ್, ಧೂಮಪಾನ, ಎವ್ರಿಥಿಂಗ್. ಸೊ ಇದೆಲ್ಲವೂ ಕೂಡ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಬಹುಶಃ ಸ್ತನ ಕ್ಯಾನ್ಸರ್ನ ಬಗ್ಗೆ ಹಾಗಿದ್ರೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾರೆ ಅನ್ನುವಂಥದ್ದು ಕೂಡ. ಇನ್ನು ತಾವು ತಮಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರ್ಬೋದು ಅಥವಾ ಕೆಲವೊಂದು ಅನುಮಾನಗಳಿರ್ಬೋದು, ಅದಕ್ಕೂ ಕೂಡ ತಾವು ಉತ್ತರವನ್ನು ಪಡೆದುಕೊಳ್ಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಟಿವಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕರೆಯನ್ನ ಮಾಡಬಹುದು ಅನ್ನುವಂಥದ್ದು. ಸೊ ಈಗಾಗಲೇ ಹೇಳಿದ್ರಿ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಮಹಿಳೆಯರಲ್ಲಿ ಹೆಚ್ಚಾಗಿ ಈಗ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಸೊ ಯಾವುದೇ ಕ್ಯಾನ್ಸರ್ ಇರಲಿ, ಅದನ್ನ ಫಸ್ಟಿಗೆ ಅದು ಕ್ಯಾನ್ಸರ್ ಆಗಿರಬಹುದು ಅನ್ನುವಂಥ ಒಂದು ಸಂಶಯ ಬರಬೇಕು. ಸೊ ಆ ಸಂಶಯವನ್ನ ಹೇಗೆ ನಾವು ಪಡೆದುಕೊಳ್ಬಹುದು ಅಂದ್ರೆ, ಅಥವಾ ಅದನ್ನ ಒಂದು ಕ್ಯಾನ್ಸರ್ ಅಂತ ನಾವು ಹೇಗೆ ತಿಳ್ಕೊಳ್ಬಹುದು ಅಂತ, ಯಾವ ಹಂತದಲ್ಲಿ ನಮಗೆ ಸೂಚನೆಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಬಾಡಿಯಲ್ಲಿ? ಸೊ ಅದರಲ್ಲಿ 2 ತರಹದ ಪರೀಕ್ಷೆಗಳಿರ್ತವೆ. ಒಂದು ಪ್ರಿವೆನ್ಷನ್ ಅಂದ್ರೆ ತಡೆಗಟ್ಟುವಿಕೆ. ಸೊ ಕ್ಯಾನ್ಸರ್ ಬರುವ ಮೊದಲೇ ನಮಗೆ ಇದನ್ನು ಹೇಗೆಲ್ಲ ತಡೆಗಟ್ಟಬಹುದು, ಇಲ್ಲ ಕ್ಯಾನ್ಸರ್ ನಮ್ಮಲ್ಲಿ ಕಾಣಿಸಿಕೊಳ್ಳುವ ಮೊದಲು ನಾವು ಹೇಗೆ ಕಂಡು ಹಿಡಿಬಹುದು ಅನ್ನುವಂಥದ್ದು. ಈ ಪ್ರಿವೆನ್ಷನ್ ನ ಆಸ್ಪೆಕ್ಟ್ ನಲ್ಲಿ ಸ್ಕ್ರೀನಿಂಗ್ ಅಂತ ಬರುದು, ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ನಾವೇನ್ ಕರಿತೇವೆ. ಅಂದ್ರೆ ಕ್ಯಾನ್ಸರ್ ಒಬ್ಬ ಮನುಷ್ಯನಲ್ಲಿ ಕಾಣಿಸಿಕೊಳ್ಳುವ ಮೊದಲು ನಾವು ಅದನ್ನು ಪರೀಕ್ಷೆಗಳ ಮೂಲಕ ಕಂಡು ಹಿಡಿಯುವಂಥದ್ದು. ಸೊ ದಟ್ ಅದು ಇನ್ನು ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಇರುವಾಗಲೇ ನಮಗೆ ತಿಳಿದು ಬರ್ತದೆ. ಸೊ ಅದರ ಟ್ರೀಟ್ಮೆಂಟ್ ನಾವು ಪೂರ್ತಿಯಾಗಿ ಮಾಡಬಹುದು. ಇನ್ನು ಕ್ಯಾನ್ಸರ್ನ ಹಂತಕ್ಕೆ ಬದಲಾಗಿರುವುದಿಲ್ಲ, ಅದರ ಮೊದಲೇ ನಾವು ಕಂಡು ಹಿಡಿಬಹುದು ಅಂತ ಪ್ರಿವೆನ್ಷನ್ ಸ್ಟೇಜ್ ಅಲ್ಲಿ. ಸೊ ಇದಕ್ಕೋಸ್ಕರ ನಮಗೆ ಇರುವಂತದ್ದು ಈ ಪ್ಯಾಪ್ಸ್ಮಿಯರ್ ಅನ್ನುವಂಥ ಟೆಸ್ಟ್ ಎಲ್ಲ ಇದರಿಂದ ಕಂಡು ಹಿಡಿಯುವಂಥದ್ದು. ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಪ್ರಿವೆನ್ಷನ್ ಆಸ್ಪೆಕ್ಟಿಗೆ ಅಂದ್ರೆ ಸ್ಕ್ರೀನಿಂಗ್ಗೋಸ್ಕರ ನಮಗೆ ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಅವೈಲೇಬಲ್ ಇದೆ. ಮ್ಯಾಮೋಗ್ರಫಿ ಅಂದ್ರೆ ಬ್ರೆಸ್ಟ್ನ ಒಂದು ತರಹದ ಎಕ್ಸ್ರೇ. ಸೊ ಸ್ಕ್ಯಾನಿಂಗ್ ಹೇಗೆ ಮಾಡ್ತೇವೆ ಅದೇ ತರ ಬ್ರೆಸ್ಟ್ ನ ಎಕ್ಸ್ರೇ, ನಾವೀಗ ಚೆಸ್ಟ್ ಎಕ್ಸ್ರೇ ಅಂತ ಕೇಳ್ತೇವೆ. ನಮ್ಗೆ ಏನಾದ್ರು ಕೆಮ್ಮು ಇದ್ದಾಗ ಯೂಶಲಿ ಡಾಕ್ಟರ್ ಹತ್ರ ಹೋದಾಗ ಚೆಸ್ಟ್ ಎಕ್ಸ್ರೇ ಮಾಡಿಸ್ತಾರೆ. ಹಾಗೆ ಬ್ರೆಸ್ಟಿನ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡುವಾಗ ಒಂದು ಡಾಕ್ಟರ್ ಇಂದ ಇನ್ನೊಂದು ವೈದ್ಯರ ಬಳಿ ಹೋದಾಗ ಕೆಲವು ವ್ಯತ್ಯಾಸಗಳಿರ್ಬೋದು. ಬಿಕಾಸ್ ಅದು ವೈದ್ಯರು ಬದಲಾದ ಹಾಗೆ ಅವರ ರಿಪೋರ್ಟ್ ಸ್ವಲ್ಪ ಬದಲಾಗುವ ಚಾನ್ಸಸ್ ಇರ್ತದೆ. ಬಟ್ ಎಕ್ಸ್ರೇ ಅಲ್ಲಿ ಅದು ಒಂದು ಫಿಲ್ಮ್ ಕೊಡ್ತಾರೆ ಯೂಶಲಿ ಎಕ್ಸ್ರೇ ಮಾಡಿದ ನಂತರ. ಹಾಗೆ ಅದನ್ನು ನಾವೆಲ್ಲರೂ ಓದ್ಬೋದು. ಸೊ ಅದನ್ನು ಓದಿ ನಮ್ಗೆ ಕಂಡು ಹಿಡಿಲಿಕ್ಕೆ ಆಗ್ತದೆ. ಅದರಲ್ಲಿ ಕೆಲವು ಚಿಹ್ನೆಗಳಿವೆ, ಈ ತರ ಇದ್ರೆ ಇದು ಕ್ಯಾನ್ಸರ್ನ ಸಸ್ಪಿಷನ್, ಇದು ಸಂಶಯ ಇರಬಹುದು, ಇದನ್ನು ಮುಂದೆ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು ಅಂತ ಕೇಸಸ್ ಅಲ್ಲಿ ನಾವು ಮುಂದೆ ಏನಾದ್ರು ಮಾಡ್ಬೇಕಿದ್ರೆ ಸೂಜಿ ಹಾಕಿ ಟೆಸ್ಟ್ ಮಾಡುವಂಥದ್ದು, ಬಯೋಪ್ಸಿ ಅಂತ ಹೇಳ್ತೇವೆ. ಸೊ ಸೂಜಿ ಹಾಕಿ ಟೆಸ್ಟ್ ಮಾಡಿ ಅದನ್ನು ಇದೆ ಅಂತ ಕನ್ಫರ್ಮ್ ಮಾಡಿದ ನಂತರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುವಂಥದ್ದು. ಯಾವಾಗಲೂ ಕನ್ಫರ್ಮೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಬೇರೆ ಟ್ರೀಟ್ಮೆಂಟ್ನ ಹಾಗೆ ಅಲ್ಲ. ಸೊ ಕ್ಯಾನ್ಸರ್ನ ಟ್ರೀಟ್ಮೆಂಟ್ನಲ್ಲಿ ನೀವು ಕೇಳಿದ ಹಾಗೆ ಆಪರೇಷನ್ ಇರ್ಬೋದು, ಕೀಮೋಥೆರಪಿ ಅಂತ ಕೇಳಿರ್ಬೋದು, ಅಂದ್ರೆ ಮದ್ದಿನ ಮೂಲಕ ಕೊಡುವಂತಹ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್. ಇನ್ನೊಂದು ರೇಡಿಯೇಷನ್ ಅಂತ ಹೇಳ್ತೇವೆ. ಅದು ಒಂದು ತರಹದ ಮೊದಲಿನ ಕಾಲದಲ್ಲಿ ಹೇಳೋದಾದ್ರೆ ಎಕ್ಸ್ರೇ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ರು, ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ರು. ಬಟ್ ಕರೆಂಟ್ ಕೊಡುವುದಿಲ್ಲ, ಯಾವುದೇ ಭಾಗಕ್ಕೆ ಕರೆಂಟ್ ಕೊಡುವುದಿಲ್ಲ ಆಕ್ಚುಲಿ ರೇಡಿಯೇಷನ್ ಅಲ್ಲಿ. ಸೊ ಆಲ್ ದೀಸ್ ಆರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಇನ್ ಕ್ಯಾನ್ಸರ್. ಸೊ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮೊದಲು ನಮಗೆ ಇದು ಕ್ಯಾನ್ಸರ್ ಹೌದು ಅಂತ ಸ್ಥಿರವಾಗಿ ಗೊತ್ತಿರಬೇಕು. ಸೊ ಅದನ್ನು ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ನಾವು ಬಯೋಪ್ಸಿ ಮಾಡ್ತೇವೆ. ಅದು ಸಸ್ಪಿಷನ್, ಸಂಶಯ ಇರುವಾಗ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ಎಲ್ಲ ರೀತಿಯಲ್ಲಿ ಇದು ಪ್ರಿವೆನ್ಷನ್ ಆಸ್ಪೆಕ್ಟ್. ಪ್ರಿವೆನ್ಷನ್ ಅಲ್ಲಿ ನಾವು ಮೊದಲೇ ಕಂಡು ಹಿಡುವಂಥದ್ದು. ಇನ್ನೊಂದು ಪೇಷಂಟ್ ನಮ್ಮ ಹತ್ರ ನನಗೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕ್ಯಾನ್ಸರ್ ಅಂದ್ರೆ ನಮಗೆ ಕುತ್ತಿಗೆಯಲ್ಲಿ ಒಂದು ಗಂಟು ಉಂಟು ಅಂತ ಬರ್ತಾರೆ, ಇಲ್ಲ ಕುತ್ತಿಗೆಯಲ್ಲಿ ಸೈಡ್ ಅಲ್ಲಿ ಲಿಂಫ್ ನೋಡ್ಸ್, ಕರಳೆಗಳು ಅಂತ ಹೇಳ್ತೇವೆ ನಾವು, ಅದು ಬಂದಿರ್ಬೋದು. ಸೊ ಕಾಣಿಸ್ಕೊಳ್ತಾ ಉಂಟು ಅಂತ, ಇಲ್ಲ
ಮುಂದಿನ ಮನೆಯವರು ಯಾರಾದ್ರೂ ಮುಂದೆ ಇರುವವರು, ಅವರ ಪಕ್ಕದಲ್ಲಿ ಇರುವವರು, ಮನೆಯಲ್ಲಿ ಇರುವವರು ಹೇಳಿರ್ತಾರೆ ಇದೇನೋ ಒಂದ್ ಸ್ವಲ್ಪ ದೊಡ್ಡದು ಕಾಣ್ತಾ ಇದೆ, ಹೋಗಿ ತೋರಿಸ್ಕೊಳ್ಳಿ ಅಂತ. ಸೊ ಅಂತ ಹಾಗೆ ಬರ್ತಾರೆ. ಇನ್ನು ಕೆಲವರು ಏನೂ ಇಲ್ಲದೆ ಬ್ರೆಸ್ಟ್ ನಲ್ಲಿ ನೋವು ಅಂತ ಬರುವವರು ಇರ್ತಾರೆ. ನೋವು ಅಂತ ಯೂಶುವಲಿ ಬಂದಾಗ ಕ್ಯಾನ್ಸರ್ನ ಪ್ರಮೇಯ ಕಡಿಮೆ. ಕ್ಯಾನ್ಸರ್ ಒಂದು ಗಡ್ಡೆ ಅಂತಹ, ಒಂದು ಗಂಟಿನಂತಹ ಲಂಪ್ ಅಂತ ಏನ್ ಹೇಳ್ತೇವೆ, ಗಂಟು ಯೂಶುವಲಿ ಇರ್ತದೆ ಕ್ಯಾನ್ಸರ್ನಲ್ಲಿ, ಬರೀ ನೋವು ಇರುವುದಿಲ್ಲ. ಸೊ ನೋವು ಬರುವಂತದ್ದು, ಕ್ಯಾನ್ಸರ್ನಿಂದ ಬರುವಂತಹ ನೋವು ತುಂಬಾ ಲೇಟ್ ಆಗಿ ಬರುವಂತದ್ದು. ಸೊ ನೋವಿಲ್ಲದೆ ಇರುವ ಗಂಟು, ಇದರಿಂದಾಗಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಬಂದು ತೋರಿಸ್ಕೊಳ್ಳೋದಿಲ್ಲ. ಬಿಕಾಸ್ ಅದೇನು ತೊಂದರೆ ಮಾಡೋದಿಲ್ಲ ಅವರಿಗೆ, ತನ್ನಷ್ಟಕ್ಕೆ ಒಂದು ಗಂಟು ಇರ್ತದೆ, ಸೊ ಅದು ಬಂದಿದೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಅದೇನು ತೊಂದರೆ ಮಾಡೋದಿಲ್ಲ ಅವರಿಗೆ ಅನ್ನುವುದಕ್ಕೋಸ್ಕರ. ಅದಕ್ಕೋಸ್ಕರ ಬಹಳಷ್ಟು ಹೆಣ್ಣು ಮಕ್ಕಳು ಬರುವಾಗ ಅದು ಲೇಟ್ ಸ್ಟೇಜ್ ಅಲ್ಲಿ ಬರುವಂತದ್ದು. ನೋವಿಲ್ಲದೆ ಇರುವ ಗಂಟು ಇಸ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ ಇನ್ ಬ್ರೆಸ್ಟ್ ಕ್ಯಾನ್ಸರ್. ಅದು ಬಿಟ್ರೆ ತೊಟ್ಟಿನಿಂದ ರಕ್ತ ಬರುವಂತಹದ್ದು, ಇಲ್ಲ ಕೆಲವರಿಗೆ ಇನ್ಫ್ಲಮೇಟರಿ ಬ್ರೆಸ್ಟ್ ಕ್ಯಾನ್ಸರ್, ಒಂದು ಸ್ಪೆಷಲ್ ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅದರಲ್ಲಿ ಬ್ರೆಸ್ಟ್ ಎಲ್ಲ ಊದಿಕೊಂಡಿರ್ತದೆ, ಕೆಂಪಾಗಿರ್ತದೆ, ಸ್ವೆಲ್ಲಿಂಗ್ ಬಂದಿರ್ತದೆ, ನೋವು ಇರ್ತದೆ ಅಂತವರಿಗೆ. ಸೊ ಅದು ಒಂದು ತರಹದ ಬ್ರೆಸ್ಟ್ ಕ್ಯಾನ್ಸರ್. ಇನ್ನು ಕೆಲವರಿಗೆ ಹಾಲು ಕೊಡುವ ಟೈಮಲ್ಲಿ, ಮಕ್ಕಳಿಗೆ ಹಾಲು ಕೊಡುವ ಟೈಮಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಉಂಟು. ಸೊ ಆವಾಗ ನಾವು ಹೆಚ್ಚಾಗಿ ಪರೀಕ್ಷೆ ಮಾಡೋದಿಲ್ಲ, ಬಿಕಾಸ್ ಹಾಲು ಕುಡಿಯುವಂತ ಸಮಯದಲ್ಲಿ ಬಹಳಷ್ಟು ಗಂಟುಗಳು ಬರ್ತವೆ ಬ್ರೆಸ್ಟ್ ನಲ್ಲಿ. ಸೊ ಅದು ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಯೂಶುವಲಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಕೆಲವು ಟೆಸ್ಟ್ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಹಾಲು ಕುಡಿಸ್ತಾ ಇರುವಾಗ, ಮಕ್ಕಳಿಗೆ ಎಫೆಕ್ಟ್ ಆಗುವ ಕಾರಣ ಕೆಲವು ಟೆಸ್ಟ್ ಅನ್ನು ನಾವು ಮಾಡುದಿಲ್ಲ. ಇಲ್ಲ ನಮ್ಗೇನಾದ್ರೂ ಸಸ್ಪಿಷನ್ ಇದ್ರೆ ನಾವು ಯೂಶುವಲಿ ಒಂದು ಸೂಜಿ ಟೆಸ್ಟ್ ಮಾಡಿ ಅವರನ್ನು ಆಗಾಗ ಬಂದು ತೋರಿಸ್ಲಿಕ್ಕೆ ಹೇಳ್ತಾ ಇರ್ತೇವೆ. ಬಿಕಾಸ್ ಯಾವುದೇ ಹಂತದಲ್ಲಿ ನಮ್ಗೆ ಸಸ್ಪಿಷನ್ ಅಲ್ಲಿ ಗೊತ್ತಾದ್ರೆ ಅದನ್ನು ಇಮಿಡಿಯೇಟ್ಲಿ ಟ್ರೀಟ್ ಮಾಡ್ಬೇಕಾಗಬಹುದು ಅಂತ. ಸೊ ಹಾಲು ಕುಡಿಯುವಂತಹವರಲ್ಲಿ ಬರುವ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸಾಮಾನ್ಯ ಜನರಲ್ಲಿ ಬರುವ ಬ್ರೆಸ್ಟ್ ಕ್ಯಾನ್ಸರ್ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಬಿಕಾಸ್ ಇದರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಲಕ್ಷಣಗಳೆಲ್ಲ ಕಾಣುವುದಿಲ್ಲ, ಬಿಕಾಸ್ ಅವರು ಮಕ್ಕಳಿಗೆ ಹಾಲು ಕುಡಿಸೋದ್ರಿಂದ. ಸೊ ಸ್ವಲ್ಪ ಜಾಸ್ತಿ ಸಸ್ಪೆಷನ್ ಇಂದ ಅವರನ್ನು ಆಗಾಗ ಬಂದು ತೋರಿಸ್ಲಿಕ್ಕೆ ಹೇಳ್ತೇವೆ. ರಿಪೋರ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಇದ್ರು ಬಂದು ತೋರಿಸ್ತಾ ಇರಿ, ಏನಾದ್ರೂ ಸಂಶಯ ಇದ್ರೆ ಆಗಾಗ ಬಂದು ತೋರಿಸ್ತಾ ಇರಿ ಅಂತ ಹೇಳ್ತೇವೆ. ಸೊ ಗಂಟು ಬರುವಂತದ್ದು, ತೊಟ್ಟಿನಲ್ಲಿ ರಕ್ತ ಬರುವಂತದ್ದು, ಲಿಂಫ್ ನೋಡ್ಸ್ ಅಂದ್ರೆ ಕಂಕುಳಲ್ಲಿ ಕರಳೆಗಳು ಕಾಣಿಸಿಕೊಳ್ಳುವಂಥದ್ದು, ಇವೆಲ್ಲ ಬೇರೆ ಬೇರೆ ಸಿಂಪ್ಟಮ್ಸ್. ಸೊ ಈ ತರ ಸಿಂಪ್ಟಮ್ಸ್ ಇದ್ದು ಬಂದಾಗ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಫಸ್ಟ್ ಇಮೇಜಿಂಗ್ ಅಂದ್ರೆ ಒಂದು ಸ್ಕ್ಯಾನ್ ಇಲ್ಲ ಮ್ಯಾಮೋಗ್ರಫಿ ಮಾಡ್ತೇವೆ. ಅದಾದ್ಮೇಲೆ ಅದರಲ್ಲಿ ಸಸ್ಪಿಷಿಯಸ್ ಏರಿಯಾ ಎಲ್ಲಿ ಉಂಟು, ಯಾವ ಜಾಗದಲ್ಲಿ ಉಂಟು ಅಂತ ಎಕ್ಸಾಕ್ಟ್ಲಿ ಗೊತ್ತಾಗ್ತದೆ. ಅದನ್ನು ನೋಡಿಕೊಂಡು ಅದರೊಳಗೆ ಸೂಜಿ ಹಾಕಿ ಬಯಾಪ್ಸಿ ಅಂತ ಮಾಡ್ತೇವೆ. ಸೊ ಅದು ಸೂಜಿ ಹಾಕಿ ಒಂದು ತುಣುಕನ್ನು ಟೆಸ್ಟ್ಗೆ ಕಳಿಸುವಂಥದ್ದು. ಸೊ ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇದು ಕ್ಯಾನ್ಸರ್ನ ಅಂಶ ಉಂಟೋ ಇಲ್ವೋ ಅಂತ ಗೊತ್ತಾಗ್ತದೆ ನಮಗೆ. ಅದರ ಬೇಸಿಸ್ ಮೇಲೆ ನಾವು ಮುಂದೆ ಟ್ರೀಟ್ಮೆಂಟ್ ಶುರು ಮಾಡುವಂಥದ್ದು. ಸೊ ಇದು ಕ್ಯಾನ್ಸರ್ ಅಂತ ಗೊತ್ತಾದ ನಂತರ ನಾವು ಇದು ಯಾವ ಸ್ಟೇಜ್ ಅಂತ ಕೇಳಿರ್ಬೋದು ನೀವು. ಕ್ಯಾನ್ಸರ್ ನಲ್ಲಿ ಬಹಳಷ್ಟು ಸ್ಟೇಜ್ಗಳಿರ್ತವೆ. ಸೊ ಅದನ್ನು ಸ್ಟೇಜ್ ಮಾಡ್ಲಿಕ್ಕೋಸ್ಕರ ಕೆಲವು ಟೆಸ್ಟ್ಗಳನ್ನು ಹೇಳ್ತೇವೆ, ಸ್ಟೇಜ್ 1, 2, 3, 4 ಅಂತ. ಸ್ಟೇಜ್ 4 ಅಲ್ಲಿ ಯೂಶುವಲಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಬಹಳಷ್ಟು ಅಂದ್ರೆ ಲಿಮಿಟೆಡ್ ಇರ್ತದೆ. ಟ್ರೀಟ್ಮೆಂಟ್ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಅದು ಬಾಡಿಯ ಬೇರೆ ಬೇರೆ ಕಡೆಗೆ ಹರಡಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಲಂಗ್ಸಿಗೆ ಹರಡ್ಬೋದು, ಬ್ರೈನಿಗೆ ಹರಡ್ಬೋದು, ಲಿವರಿಗೆ ಹರಡ್ಬೋದು. ಸೊ ಅದು ಹರಡಿದ ನಂತರ ನಾವು ಟ್ರೀಟ್ಮೆಂಟ್ ಮಾಡುವ ನಮ್ಮ ಕೈಯಲ್ಲಿರೋದು ಕಡಿಮೆ, ನಮ್ಮ ಟ್ರೀಟ್ಮೆಂಟ್ನ ಅವೈಲಬಿಲಿಟಿಯೇ ಕಡಿಮೆ. ಅದನ್ನು ಕಂಟ್ರೋಲ್ ಮಾಡ್ಬೋದು, ಪೂರ್ತಿಯಾಗಿ ಗುಣ ಮಾಡಿಸೋದು ಕಷ್ಟ. ಬಿಕಾಸ್ ನಾವು ಆಪರೇಷನ್ ಆದ ಜಾಗ, ಇದು ಹರಡಿದ ಜಾಗವನ್ನೆಲ್ಲ ತೆಗಿಲಿಕ್ಕೆ ಆಗುದಿಲ್ಲ. ಹೌದು, ಲಂಗ್ಸ್ ಅಲ್ಲಿ ಇದ್ದಾಗ ನಾವು ಲಂಗ್ಸ್ ಅನ್ನು ತೆಗಿಲಿಕ್ಕೆ ಆಗುದಿಲ್ಲ, ಮನುಷ್ಯನಿಗೆ ಲಂಗ್ಸ್ ಬೇಕಾಗ್ತದೆ ಉಸಿರಾಡ್ಲಿಕ್ಕೋಸ್ಕರ. ಸೊ ಅದರಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಡಿಮೆ. ಸೊ 1 to 3 ಅಲ್ಲಿ ಯೂಶುವಲಿ ಬಂದಾಗ ನಾವು ಆದಷ್ಟು ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಚಾನ್ಸಸ್ ಹೈಯೆಸ್ಟ್. 1 ಅಲ್ಲಿ ಇದ್ರೆ ಆಬ್ವಿಯಸ್ಲಿ 3ಗಿಂತ ಬಹಳಷ್ಟು ಹೆಚ್ಚಾಗಿರ್ತದೆ ಚಾನ್ಸಸ್. ಬಟ್ 3 ಆದಾಗೆ ಸ್ವಲ್ಪ ಕಡಿಮೆ. ಬಟ್ 1 to 3 ದ ಚಾನ್ಸಸ್ ಆಫ್ ಕ್ಯೂರ್ ಆರ್ ಸ್ಟಿಲ್ ದೇರ್. ಸೊ ಅದಕ್ಕೋಸ್ಕರ ಅವರನ್ನು ಸ್ಟೇಜ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡುವಂಥದ್ದು. ಸೊ ಈ ಎಲ್ಲ ಲಕ್ಷಣಗಳು ಕಂಡು ಬಂದ್ರೆ ಅವರು ಯಾವುದೇ ಸಂದರ್ಭದಲ್ಲಿ ತಡ ಮಾಡದೆ ವೈದ್ಯರನ್ನ ಸಂದರ್ಶನ ಮಾಡೋದು ಒಳ್ಳೇದು ಅನ್ನುವಂಥದ್ದು. ಸೊ ಅಂದ್ರೆ ಸಾಮಾನ್ಯ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಒಂದು ಹಿಂಜರಿಕೆ ಇರ್ತದೆ, ಅಥವಾ ಹೆಚ್ಚಿನವರಿಗೆ ಯಾವ ರೀತಿ ಲಕ್ಷಣಗಳು ಇರುತ್ತೆ ಅನ್ನುವಂಥದ್ದೇ ಗೊತ್ತಾಗಿರೋದಿಲ್ಲ. ಹೀಗಾದಾಗ ಅದು ಬಹಳಷ್ಟು ವಿಳಂಬ ಆಗುತ್ತೆ ಅನ್ನುವಂಥದ್ದು ತಾವು ಕೂಡ ಗಮನಿಸಿರುವಂತಹ ವಿಚಾರಗಳು. ಈಗ ತಾವು ಗಮನಿಸಿದ ಹಾಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಸೇವೆ ಸಲ್ಲಿಸಿದ್ದೀರಿ, ಜೊತೆಗೆ ನಮ್ಮ ಗ್ರಾಮಾಂತರ ಭಾಗದಲ್ಲೂ ಕೂಡ ಸೇವೆಯನ್ನು ಕೊಡ್ತಾ ಇದ್ದೀರಿ. ಹೇಗಿದೆ ಅವೇರ್ನೆಸ್ ಇದರ ಬಗ್ಗೆ? ಅಂದ್ರೆ ಬಹುಶಃ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಅದರ ಬಗ್ಗೆ ಅರಿವು ಮೂಡ್ತಾ ಇದೆ ಅನ್ನುವಂಥದ್ದನ್ನ ಹೇಳಬಹುದು. ಸೊ ಇದರಿಂದಾಗಿ ಅರಿವಿನ ಕೊರತೆಯಿಂದ ಈ ರೀತಿ ಸಮಸ್ಯೆಗೆ ತುತ್ತಾದವರ ಒಂದು ಪ್ರಮಾಣ ತುಂಬಾ ಹೆಚ್ಚಿದೆ. ಸೊ ಅದಕ್ಕೋಸ್ಕರ ಈ ಸರ್ತಿ ನಮ್ಮ ಯೂಶುವಲಿ ಇದರಿಂದ ಪ್ರತಿ ವರ್ಷ ಒಂದು ಸ್ಲೋಗನ್ ರಿಲೀಸ್ ಮಾಡ್ತಾರೆ. ಇದನ್ನು ಕ್ಯಾನ್ಸರ್ನ ಅವೇರ್ನೆಸ್ ಹೇಗೆ ಜಾಸ್ತಿ ಮಾಡಬಹುದು, ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನು ಹೇಗೆ ಜಾಸ್ತಿ ಮಾಡಬಹುದು ಅನ್ನೋದಕ್ಕೆ. ಸೊ ಈ ವರ್ಷ ಅದು ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಹೇಳಿದ್ದಾರೆ. ಅಂದ್ರೆ ಕೇರ್ ಗ್ಯಾಪ್ಸ್, ಅಲ್ಲಲ್ಲಿ ನಾವು ಕೊಡುವ ಸವಲತ್ತಿನಲ್ಲಿ
ಕೆಲವು ಲೋಪಗಳು ಇರ್ತವೆ ಬೇರೆ ಬೇರೆ ಜಾಗದಲ್ಲಿ. ಅಂದ್ರೆ ಅದು ಪೇಷಂಟ್ ಇನ್ಫಾರ್ಮೇಶನ್ ಬಗ್ಗೆ ಇರ್ಬೋದು, ಅಂದ್ರೆ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯ ಬಗ್ಗೆ ಇರ್ಬೋದು, ಇಲ್ಲ ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗೆ ಬೇಕಾಗುವ ಹಣದಲ್ಲಿ ಇರಬಹುದು, ಫೈನಾನ್ಷಿಯಲ್ ಗ್ಯಾಪ್ ಇರ್ಬೋದು, ಇಲ್ಲ ಅವೈಲಬಿಲಿಟಿಯ ಗ್ಯಾಪ್ ಇರ್ಬೋದು. ಕೆಲವರಿಗೆ ಟ್ರೀಟ್ಮೆಂಟ್ ತಗೊಳ್ಳುವ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರ ಡಿಸ್ಟರ್ಬೆನ್ಸಸ್ ಇರ್ತದೆ. ಸೊ ಈ ಬೇರೆ ಬೇರೆ ತರದ ಲೋಪಗಳು ಇರ್ತವೆ ಟ್ರೀಟ್ಮೆಂಟ್ ತಗೊಳ್ಳುವುದಕ್ಕೋಸ್ಕರ. ಅದನ್ನು ಬ್ರಿಡ್ಜ್ ಮಾಡಬೇಕು ಅಂತ. ಅದನ್ನು ಈಗ ಫಾರ್ ಎಕ್ಸಾಂಪಲ್ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ. ಸೊ ಗೊತ್ತಿಲ್ಲದಿದ್ರೆ ಅದರ ಬಗ್ಗೆ ಕ್ಯಾನ್ಸರ್ನ ಬಗ್ಗೆ ಅರಿವು ಮೂಡಿಸಬೇಕು. ಇಲ್ಲ ಅವರಿಗೆ ಫೈನಾನ್ಷಿಯಲಿ ಅವರಿಗೆ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಈಗ ಗವರ್ಮೆಂಟ್ನ ಸೈಡ್ ಇಂದ ಬಹಳಷ್ಟು ಸ್ಕೀಮ್ಸ್ಗಳಿದ್ದಾವೆ, ಫ್ರೀ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತದೆ. ಸೊ ಅದ್ರ ಬಗ್ಗೆ ತಿಳಿಸುವಂಥದ್ದು. ಇಲ್ಲ ಟ್ರಾವೆಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಆದ್ರೆ ಈಗ ನಮ್ಮ ಹಾಗೆ ಬಹಳಷ್ಟು ಜನ ಗ್ರಾಮಾಂತರ ಪ್ರದೇಶದಲ್ಲೂ ಟ್ರೀಟ್ಮೆಂಟ್ ಕೊಡುವಂತವ್ರು ಇದ್ದಾರೆ. ಸೊ ಟ್ರೀಟ್ಮೆಂಟ್ ನ ಅವೈಲಬಿಲಿಟಿಯ ಬಗ್ಗೆ ಹೇಳುವಂಥದ್ದು. ಸೊ ಇದೆಲ್ಲ ಈ ರೀತಿಯಲ್ಲಿ ಆ ಲೋಪಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ. ಓಕೆ, ಅದಕ್ಕೆಲ್ಲ ಅವಕಾಶಗಳಿದೆ ಅನ್ನುವಂಥದ್ದು. ಸೊ ಒಂದು ಸಲ ಅಂದ್ರೆ ಅದರ ಒಂದು ವ್ಯಾಪ್ತಿ ಮೀರಿ ಬಿಟ್ರೆ, ಅಂದ್ರೆ ಆ ಸ್ಟೇಜ್ ಅನ್ನ ದಾಟಿ ಬಿಟ್ರೆ ಮತ್ತೆ ಕ್ಯೂರ್ ಮಾಡುವಂಥದ್ದು ಬಹಳ ಕಷ್ಟ. ಗ್ರಾಮಾಂತರದಲ್ಲಿ ನಾನು ನೋಡಿರುವಂಥದ್ದು ಅಂದ್ರೆ ಬಹಳಷ್ಟು ಜನ ಇನ್ನೂ ಕ್ಯಾನ್ಸರ್ನ ಟ್ರೀಟ್ಮೆಂಟ್, ಕ್ಯಾನ್ಸರ್ ಅಂತ ಬಂದ ಮೇಲೆ ಜೀವಕ್ಕೆ ಅಪಾಯ, ಆಮೇಲೆ ಏನೋ ಟ್ರೀಟ್ಮೆಂಟ್ ಮಾಡಿ ಯೂಸ್ ಇಲ್ಲ ಅಂತ ನಂಬುವವರೇ ತುಂಬಾ ಜನ ಇದ್ದಾರೆ. ನನಗೆ ತಿಳಿದಂತ ಪ್ರಕಾರ ಕ್ಯಾನ್ಸರ್ ಅಂತ ಅವರಿಗೆ ಒಂದು ಕ್ಲಿನಿಕಲ್ಲಿ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ ಕೂಡಲೇ ಅವರು ನಮ್ಮ ಜೀವನ ಮುಗ್ದೋಯ್ತು ಅನ್ನುವಂಥವರೇ ಹೆಚ್ಚು. ಸೊ ಅವರಿಗೆ ಈಗಲೂ ನಾವು ಪೂರ್ತಿಯಾಗಿ ಗುಣ ಮಾಡ್ಬೋದು, ಇನ್ನು 20 ವರ್ಷ ಚೆನ್ನಾಗಿ ಬದುಕಬಹುದು ಅನ್ನೋದನ್ನು ನಂಬಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಅದನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ 2-3 ಸೆಷನ್ ಬೇಕಾಗ್ತದೆ. ಓಕೆ, ಅಂದ್ರೆ ಒಂದು ರೀತಿ ಆ ರೀತಿಯ ಒಂದು ಭಾವನೆ ಅಥವಾ ಆ ರೀತಿಯ ಒಂದು ಸಂದೇಶಗಳಿದೆ ಅನ್ನುವಂಥದ್ದು. ಅಂದ್ರೆ ಬಹುಶಃ ತಪ್ಪು ಕಲ್ಪನೆಗಳೇ ಈ ರೀತಿಯ ವಿಚಾರಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಅವರ ಫ್ಯಾಮಿಲಿಯಲ್ಲಿ ಯಾರನ್ನು ತೀರ್ಕೊಂಡವರನ್ನು ನೋಡಿರ್ತಾರೆ, ಅವರು ಯಾವ ಸ್ಟೇಜ್ ಅಲ್ಲಿ ಕಂಡು ಹಿಡಿದಿದ್ದಾರೆ, ಯಾವಾಗ ಹೋಗಿದ್ದಾರೆ, ಅದನ್ನೆಲ್ಲ ಯೋಚನೆ ಮಾಡುದಿಲ್ಲ ಅವರು. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಈ ತರ ಕ್ಯಾನ್ಸರ್ ಬಂತು, ಅವರು ತೀರಿ ಹೋದ್ರು, ಅದಕ್ಕೆ ಕ್ಯಾನ್ಸರ್ ಬಂದ್ರೆ ಹೀಗೆ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಲ್ಪನೆ ಇದೆ. ಎಸ್, ಇದನ್ನ ವೀಕ್ಷಕರು ಖಂಡಿತವಾಗ್ಲೂ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಸಮಸ್ಯೆ ಇದೆ ಅನ್ನುವಂತ ಲಕ್ಷಣಗಳು ಕಂಡು ಬಂದ್ರೆ, ಈಗಾಗಲೇ ಡಾಕ್ಟರ್ ಹೇಳಿದ್ರು ಯಾವ ರೀತಿ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅನ್ನುವಂಥದ್ದು. ಅಂತಹ ಲಕ್ಷಣಗಳು ಕಂಡು ಬಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಥವಾ ನಿರ್ಲಕ್ಷ್ಯ ಮಾಡಬೇಡಿ. ದಯವಿಟ್ಟು ತಮ್ಮ ಹತ್ತಿರದ ಆಸ್ಪತ್ರೆ ಅಥವಾ ವೈದ್ಯರನ್ನ ಸಂದರ್ಶನ ಮಾಡಿ ಅನ್ನುವಂಥದ್ದು. ಈಗಾಗಲೇ ಮತ್ತೊಮ್ಮೆ ಡಾಕ್ಟರ್ ಹೇಳಿದ್ರು, ಈಗಾಗಲೇ ಇಂತಹ ಸಮಸ್ಯೆಗಳು ಕಂಡು ಬಂದ್ರೆ ನಮ್ಮ ಜೀವನವೇ ಮುಗ್ದು ಹೋಯ್ತು ಅನ್ನುವಂಥ ಭಾವನೆಗಳಿರುತ್ತೆ ಅನ್ನುವಂಥದ್ದು. ಖಂಡಿತ ಅಲ್ಲ, ಅದು ಆರಂಭಿಕ ಹಂತಗಳಲ್ಲಿದ್ರೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ಜೊತೆಗೆ ಇನ್ನೊಂದಷ್ಟು ಒಂದು ಜೀವಿತಾವಧಿಯನ್ನ ವಿಸ್ತರಿಸುವಂತ ಅವಕಾಶಗಳು ಖಂಡಿತ ಇದೆ. ಸೊ ನಿರಾಶರಾಗಬೇಕಾದಂತ ಅವಶ್ಯಕತೆ ಇಲ್ಲ. ಈ ರೀತಿಯ ಸಮಸ್ಯೆ ಇದೆ ಅಂತ ಗೊತ್ತಾದ ಕೂಡಲೇ ದಯವಿಟ್ಟು ಹತ್ತಿರದ ಆಸ್ಪತ್ರೆಗಳಿಗೆ ಅಥವಾ ತಮಗೆ ಗೊತ್ತಿರುವಂತಹ ವೈದ್ಯರ ಬಳಿಗೆ ಹೋಗಿ ಈ ಸಮಸ್ಯೆಯಿಂದ ತಾವು ಪರಿಹಾರ ಕಂಡುಕೊಳ್ಳಬಹುದು ಅನ್ನುವಂಥದ್ದನ್ನ ನಾವು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ಇದರ ಒಂದು ಅಪಾಯದ ಬಗ್ಗೆ ಮಾತನಾಡೋದಿದ್ರೆ, ಈಗಾಗಲೇ ಹೇಳಿದ್ರಿ ಅಥವಾ ಗ್ರಾಮಾಂತರ ಭಾಗಗಳಲ್ಲಿ ಇಂತಹ ಸಮಸ್ಯೆಗಳಿದೆ, ಗೊತ್ತಿದ್ದು ಹೋಗದೇ ಇರ್ತಾರೆ ಅಥವಾ ಇಲ್ಲಿಗೆ ಮುಗಿಯಿತು, ಇನ್ನು ಚಿಕಿತ್ಸೆ ಮಾಡಿ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಸೊ ಎಷ್ಟು ಅಪಾಯಕಾರಿ ಅನ್ನುವಂಥದ್ದು ಆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೇ ಇದ್ರೆ. ಸೊ ಒಂದು ಸ್ಟೇಜಸ್ ನ ಪ್ರಕಾರ ನಾನು ಹೇಳಿದಾಗೆ ಸ್ಟೇಜ್ 4 ಅಲ್ಲಿ ಬಂದ್ರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ನ ಆಪ್ಷನ್ಸ್ ಬಹಳಷ್ಟು ಕಡಿಮೆ. ನಾವು ಪೂರ್ತಿಯಾಗಿ ಗುಣ ಮಾಡ್ಲಿಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುವುದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ಟೇಜ್ 1, 2, 3 ಅಲ್ಲಿ ಬಂದವರು, ಕೆಲವರು ಬಂದು ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದವರು ಇದ್ರೆ ಗಂಟು ಬಂದಾಗ ಆ ಗಂಟನ್ನು ಮಾತ್ರ ತೆಗೆಸಿ ಟ್ರೀಟ್ಮೆಂಟ್ ಮುಗೀತು ಅಂತ ಅನ್ಕೊಳ್ತಾರೆ. ಬಿಕಾಸ್ ನನಗೆ ಗಂಟು ಇತ್ತು, ಅದರಲ್ಲಿ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅದನ್ನು ಆಪರೇಷನ್ ಮಾಡಿ ತೆಗೆದ್ರು, ಟ್ರೀಟ್ಮೆಂಟ್ ಮುಗೀತು. ಅರ್ಥ ಮಾಡ್ಕೊಳ್ಬೇಕಿರುವುದಂದ್ರೆ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಪರೇಷನ್ ಮಾತ್ರ ಅಲ್ಲ. ಗಂಟು ತೆಗೆದಾದ್ಮೇಲೆ ಕೀಮೊಥೆರಪಿ ಕೊಡ್ಬೇಕು. ಕೀಮೊಥೆರಪಿ ನಾವು ಯಾಕೆ ಕೊಡುವಂಥದ್ದಂದ್ರೆ ಕಣ್ಣಿಗೆ ಕಾಣದೇ ಇರುವ ಕ್ಯಾನ್ಸರ್ನ ಅಂಶ ನಮ್ಮ ದೇಹದಲ್ಲಿ ಇರ್ತದೆ. ಸೊ ಕಣ್ಣಿಗೆ ಕಾಣುವಂಥದ್ದನ್ನು ನಾವು ಆಪರೇಷನ್ ಮಾಡಿ ತೆಗಿತೇವೆ. ಉಳಿದ ಅಂಶ ಮೈಕ್ರೋಸ್ಕೋಪಿಕಲಿ ಕೆಲವು ಕ್ಯಾನ್ಸರ್ ಸೆಲ್ಸ್ ಉಳಿತಾವೆ, ಅಲ್ಲೇ ಉಳಿಬಹುದು, ಇಲ್ಲ ಬ್ಲಡ್ ನಲ್ಲಿ ಇರಬಹುದು. ಬಟ್ ಅದನ್ನು ಟ್ರೀಟ್ ಮಾಡ್ಲಿಕ್ಕೋಸ್ಕರ ಕೀಮೊಥೆರಪಿ ಕೊಡುವಂಥದ್ದು. ಮತ್ತೆ ರೇಡಿಯೇಷನ್ ಬೇಕೋ ಬೇಡೋ ಅಂತ ಕೆಲವು ಪೇಷಂಟ್ಸ್ಗೆ ರೇಡಿಯೇಷನ್ ಕೊಡದೆಯೂ ಟ್ರೀಟ್ಮೆಂಟ್ ಮಾಡಬಹುದಾಗಿದೆ. ಬಹಳಷ್ಟು ಅರ್ಲಿ ಸ್ಟೇಜ್ ಅಲ್ಲಿ ಬಂದು ನಾವು ಪೂರ್ತಿ ಸ್ತನ ತೆಗೆದ್ರೆ ಅಂತವರಿಗೆ ಕೆಲವರಿಗೆ ರೇಡಿಯೇಷನ್ ಅವಾಯ್ಡ್ ಮಾಡ್ತೇವೆ ನಾವು. ಇನ್ನು ಕೆಲವರಿಗೆ ರೇಡಿಯೇಷನ್ ಕೊಡುವಂಥದ್ದು ಆ ಜಾಗದಲ್ಲಿ ಕ್ಯಾನ್ಸರ್ ಪುನಃ ಮತ್ತೆ ಬರಬಾರ್ದು ಅನ್ನೋದಕ್ಕೋಸ್ಕರ. ಅಂದ್ರೆ ಆಪರೇಷನ್ ಮಾಡಿದ ಜಾಗದಲ್ಲಿ ಕ್ಯಾನ್ಸರ್ ಮತ್ತೆ ಬರಬಾರ್ದು ಅಂತ ಆ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಕೊಡುವಂಥದ್ದು. ಸೊ ಇದು 3 ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ರೆ ಮಾತ್ರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗೀತು. ಈಗ ನಾವು ಕ್ಯೂರ್ ಅಂತ ಏನ್ ಹೇಳ್ತೇವೆ, ಪೂರ್ತಿ ಗುಣ ಮಾಡುವಂಥದ್ದು, ಇದು 3 ಟ್ರೀಟ್ಮೆಂಟ್ ಮುಗಿದ್ರೆ ಮಾತ್ರ. ಕೆಲವರು ಅನ್ಕೊಳ್ತಾರೆ ಆಪರೇಷನ್ ಮಾಡಿ ಹೋದೆವು, ಡಾಕ್ಟರ್ ಗುಣ ಆಯ್ತು ಅಂತ ಹೇಳಿದ್ರು, ಆದ್ರೆ ವಾಪಸ್ ಬಂತು, ಉಳಿದದ್ದು ಟ್ರೀಟ್ಮೆಂಟ್ ತಗೊಂಡಿರುವುದಿಲ್ಲ.
ಸೊ ಇದು 3 ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಇಟ್ಸ್ ಅ ಹೋಲಿಸ್ಟಿಕ್ ಟ್ರೀಟ್ಮೆಂಟ್, ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಇನ್ಕ್ಲೂಡಿಂಗ್ ಆಲ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್. ಸೊ ಅದಾದಮೇಲೆ ಕೆಲವರಿಗೆ ಹಾರ್ಮೋನ್ ರಿಸೆಪ್ಟರ್ಸ್ ಅಂತ ಹೇಳ್ತೇವೆ. ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಕೆಲವು ಹಾರ್ಮೋನ್ ಪಾಸಿಟಿವ್ ಕ್ಯಾನ್ಸರ್ಸ್ ಇರ್ತವೆ, ಅಂಥವರಿಗೆ ಒಂದು ಮಾತ್ರೆ ಯೂಶಲಿ ಕೊಡ್ತೇವೆ ನಾವು. ಅದು 7ರಿಂದ 10 ವರ್ಷ ಕೆಲವರಿಗೆ ಆ ಮಾತ್ರೆ ತಗೊಳ್ಬೇಕಾಗ್ತದೆ. ಅದು ಬಿಟ್ಟರೆ ನಮ್ಮಲ್ಲಿ ಸೊ ನಮ್ಮ ಪೇಷಂಟ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೆದರುವಾಗ ನಾವು ನಮ್ಮ ಒ ಪಿ ಡಿಗೆ ಬನ್ನಿ ಅಂತ ಕರಿತೇವೆ. ನಮ್ಮ ಒ ಪಿ ಡಿಯಲ್ಲಿ 20 ವರ್ಷ 18 ವರ್ಷ ನಮ್ಮಲ್ಲಿ ಬಂದು ಚೆಕಪ್ ಮಾಡಿಸ್ತಾ ಇರುವವರು ಬಹಳಷ್ಟು ಜನ ಇದ್ದಾರೆ, ಟ್ರೀಟ್ಮೆಂಟ್ ಮುಗ್ದವರು. ಅಂಥವ್ರನ್ನು ನೋಡಿದ್ರೆ ಇವರಿಗೆ ಟ್ರೀಟ್ಮೆಂಟ್ನ ಬಗ್ಗೆ ಸ್ವಲ್ಪ ಇರುವ ಹೆದರಿಕೆ ಕಡಿಮೆ ಆಗ್ತದೆ ಅನ್ನೋದಕ್ಕೋಸ್ಕರ. ಓಕೆ, ಇನ್ನಷ್ಟು ಮಾತನಾಡಬೇಕು ಚಿಕಿತ್ಸೆಗಳ ಬಗ್ಗೆ, ಇನ್ನೊಂದಷ್ಟು ವಿಚಾರಗಳಿದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೊಳ್ಳೋಣ. ಡಾಕ್ಟರ್ ಜೊತೆಗೆ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈ ಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ, 4 ರೀತಿಯ ಕಲರ್ನಲ್ಲಿ. ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಮತ್ತೊಮ್ಮೆ ಸ್ವಾಗತ. ಆರೋಗ್ಯ ಪ್ರಗತಿ ಹೆಲ್ತ್ ಟಾಕ್ ವಿತ್ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಕಾರ್ಯಕ್ರಮಕ್ಕೆ. ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದೇವೆ, ಮುಖ್ಯವಾಗಿ ಕ್ಯಾನ್ಸರ್ನ ಬಗ್ಗೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಾಗಿ ಕಾಡುವಂತಹ ಬ್ರೆಸ್ಟ್ ಕ್ಯಾನ್ಸರ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು ಇನ್ನಷ್ಟಿದೆ. ಸೊ ಮತ್ತೊಮ್ಮೆ ಡಾಕ್ಟರ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಡಾಕ್ಟರ್, ಈಗ ಎಷ್ಟು ಅಪಾಯಕಾರಿ ಅನ್ನುವಂಥದ್ದನ್ನು ಹೇಳಿದ್ರಿ. ತಪಾಸಣೆ ಹೇಗೆ ಮಾಡಿಸಿಕೊಳ್ಳಬಹುದು, ಯಾವುದರ ಆಧಾರದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಸಾಮಾನ್ಯವಾಗಿ ಈಗಾಗಲೇ ತಾವು ಹೇಳಿದ ಹಾಗೆ ಅನೇಕ ತಪ್ಪು ಕಲ್ಪನೆಗಳು ಇದರ ಚಿಕಿತ್ಸೆಯ ಬಗ್ಗೆ. ಸೊ ಕ್ಯಾನ್ಸರ್ ಬಂದರೆ ಚಿಕಿತ್ಸೆ ಮಾಡಿಸಿಕೊಳ್ಳೋದೇ ಬೇಡ ಅನ್ನುವಂಥ ಒಂದು ತಪ್ಪು ಕಲ್ಪನೆ. ಆದರೆ ಇನ್ನೊಂದು ವಿಚಾರ ತಾವು ಹೇಳಿರುವಂಥದ್ದು, ಸಂಪೂರ್ಣವಾದ ಕೋರ್ಸನ್ನು ಕಂಪ್ಲೀಟ್ ಮಾಡೋದಿಲ್ಲ, ಒಂದು ಹಂತದ ಚಿಕಿತ್ಸೆಯನ್ನು ಪಡೆದು ಹೋಗ್ತಾರೆ, ಮತ್ತೆ ಬಂತು ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ಈ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಈಗ ಸ್ಟೇಜ್ ವೈಸ್ ಆಗಿ ಹೇಗೆ ಹೋಗುತ್ತೆ, ಮತ್ತೆ ದೀರ್ಘಾವಧಿ ಎಷ್ಟು ಸಮಯದವರೆಗೆ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು ಅಂತ. ಸೊ ಪ್ರತಿ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಬೇರೆ ಥರ ಇರ್ತದೆ. ಪ್ರತಿ ಆರ್ಗನ್ನಲ್ಲಿ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಬೇರೆ ಥರ ಇರ್ತದೆ. ಕೆಲವು ಸ್ಟೇಜಸ್ ಅಲ್ಲಿ ಮೇಜರ್ಲಿ ಸ್ಟೇಜಸ್ ಆಫ್ ಆಲ್ ಕ್ಯಾನ್ಸರ್ಸ್ ಆರ್ ಸೇಮ್, ಬಟ್ ಆರ್ಗನ್ನ ಪ್ರಕಾರ ಒಂದೊಂದು ಆರ್ಗನ್ನಲ್ಲಿ ಇಂತಿಂಥ ಸ್ಟೇಜ್ ಈ ರೀತಿಯಾಗಿ ಬರ್ತದೆ ಅಂತ ಡಿವಿಷನ್ಸ್ ಇರ್ತದೆ. ಸೊ ದೀಸ್ ಆರ್ ಆಲ್ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ಸ್. ಅಂದರೆ ವರ್ಲ್ಡ್ ಓವರ್ ಜಗತ್ತಲ್ಲಿ ಎಲ್ಲೇ ಹೋದರೂ ಈ ಕ್ಯಾನ್ಸರ್ನಲ್ಲಿ ಈ ಸ್ಟೇಜ್ನಲ್ಲಿ ಈ ಟ್ರೀಟ್ಮೆಂಟ್ ಅನ್ನುವಂಥದ್ದು ಡಿಸೈಡೆಡ್. ನೀವು ಎಲ್ಲಿ ಹೋದರೂ ಟ್ರೀಟ್ಮೆಂಟ್ ಅದೇ, ಟ್ರೀಟ್ಮೆಂಟ್ ಚೇಂಜ್ ಆಗೋದಿಲ್ಲ. ನಿಮ್ಮ ಕೆಲವು ಕಡೆಯಲ್ಲಿ ನಿಮ್ಮ ಅನುಕೂಲ ಅಂದರೆ
ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಮೇಲೆ ಕೆಲವು ಆರ್ಥಿಕ ಸ್ಥಿತಿಗತಿ ಚೇಂಜಸ್ ಆಗಬಹುದು. ಅದು ಬಿಟ್ರೆ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ ಇಸ್ ದ ಸೇಮ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಹೇಳೋದಾದ್ರೆ ಸ್ಟೇಜ್ 1, 2, 3, 4 ಅಂತ ಹೇಳ್ತೇವೆ. ಸ್ಟೇಜ್ 1 ಅಂದ್ರೆ ಯೂಶುವಲಿ ಗಂಟು ಬ್ರೆಸ್ಟ್ ನಲ್ಲಿ ಮಾತ್ರ ಇರ್ತದೆ, ಸ್ತನದಲ್ಲಿ ಮಾತ್ರ ಇರ್ತದೆ. ಓಕೆ. ಸ್ಟೇಜ್ 2 ಅಲ್ಲಿ ಯೂಶುವಲಿ ಕಂಕುಳ್ನ ಕರಳೆಗಳಿಗೆ ಹೋಗಿರ್ತದೆ. ಸ್ಟೇಜ್ 3 ಅಲ್ಲಿ ಬ್ರೆಸ್ಟ್ ನಿಂದ ಒಂದು ಸ್ವಲ್ಪ ಹೊರಗಡೆ ಇರ್ತದೆ, ಕೆಲವು ಜಾಗದಲ್ಲಿ ಇರ್ತದೆ. ಇಲ್ಲ ಕಂಕುಳಲ್ಲಿ ಸ್ವಲ್ಪ ದೊಡ್ಡ ಕರಳೆಗಳಿರ್ತವೆ, ಆ ಥರ ಇರ್ತದೆ ಸ್ಟೇಜ್ 3. ಸ್ಟೇಜ್ 4 ಅಂದರೆ ಬ್ರೆಸ್ಟ್ ಬಿಟ್ಟು ಬೇರೆ ಆರ್ಗನ್ಸಿಗೆ, ಅಂದರೆ ನಾನು ಹೇಳಿದಾಗೆ ಶ್ವಾಸಕೋಶಕ್ಕೆ ಇರ್ಬೋದು, ಲಿವರಿಗೆ ಇರ್ಬೋದು, ಬ್ರೈನಿಗೆ ಇರ್ಬೋದು, ಇಲ್ಲ ಬೋನ್ ಎಲುಬುಗಳಿಗೆ ಹೋಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಓಕೆ. ಸೊ ಸ್ಟೇಜ್ 4 ಅಲ್ಲಿ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ಯೂಶುವಲಿ ಕೀಮೋಥೆರಪಿ ಆ್ಯಂಡ್ ರೇಡಿಯೇಷನ್. ಸೊ ಸರ್ಜರಿ ಮಾಡುವ ಪ್ರಮೇಯ ಇಲ್ಲ. ಸರ್ಜರಿ ಮಾಡಿದರೆ ಅಂಥವರಲ್ಲಿ ತೊಂದರೆ ಆಗೋದೇ ಜಾಸ್ತಿ. ಸೊ ನಾವು ಎಲ್ಲ ಕಡೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಲಿಕ್ಕೆ ಆಗದೇ ಇರುವ ಕಾರಣ ನಾವು ಸರ್ಜರಿ ಆಫರ್ ಮಾಡೋದಿಲ್ಲ ಸ್ಟೇಜ್ 4 ಅಲ್ಲಿ. ಸೊ ಕೀಮೋಥೆರಪಿ ಅಂದರೆ ಕೆಲವು ತರಹದ ಬ್ರೆಸ್ಟ್ ಸ್ತನ ಕ್ಯಾನ್ಸರ್ಗಳನ್ನು ನಾವು ಕೆಲವು ಮದ್ದು ಕೊಡುವ ಮೂಲಕ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಅಂದರೆ ಕೆಲವರಿಗೆ 3 ತಿಂಗಳಲ್ಲಿ ಜೀವ ಹೋಗ್ಬೋದು ಅನ್ನುವ ಆ ಸ್ಥಿತಿಯಲ್ಲಿ ಇರುವವರಿಗೆ ನಾವು ಕೀಮೋಥೆರಪಿ ಕೊಟ್ಟರೆ ಒಂದು 8 ತಿಂಗಳು ಬದುಕಬಹುದು, ಆ ಥರ. ಆನ್ ಎನ್ ಆವ್ರೇಜ್ ಇಂತಿಷ್ಟೇ ಬದುಕ್ತಾರೆ ಅಂತ ನಾವು ಯಾವುದನ್ನು 100% ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆನ್ ಎನ್ ಆವ್ರೇಜ್ ನಾವು ಮಾಡಿರುವ ಸ್ಟಡೀಸ್ ಅಲ್ಲಿ ಇಷ್ಟು ಬದುಕಬಹುದು ಅಂತ ಹೇಳುವ ಚಾನ್ಸಸ್ ಇರ್ತದೆ. ಅದು ಬಿಟ್ಟರೆ ರೇಡಿಯೇಷನ್ ಅಂದರೆ ನೋವು ಜಾಸ್ತಿ ಎಲುಬುಗಳಲ್ಲಿ, ಇಲ್ಲ ನಾವು ಭಾರ ಹೆಚ್ಚಾಗಿ ವೆಯ್ಟ್ ಬೇರಿಂಗ್ ಏರಿಯಾಸ್ ಅಂತ ಹೇಳ್ತೇವೆ. ಅಂದರೆ ನಾವು ಭಾರ ನಾವು ನಡೆಯುವ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ ಸ್ಪೈನಲ್ಲಿ ಮೆಟ್ಸಿದ್ರೆ, ಅಂದರೆ ಹರಡಿದ್ರೆ, ಸ್ಪೈನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿ ಫ್ರ್ಯಾಕ್ಚರ್ ಆಗಿ ಕಾಲು ಬರದೇ ಇರುವಂಥದ್ದು ಆಗಬಹುದು. ಇಲ್ಲ ನಮ್ಮ ಸೊಂಟದ ಭಾಗದಲ್ಲಿ ಹರಡಿದ್ರೆ ಅಲ್ಲಿ ಫ್ರ್ಯಾಕ್ಚರ್ ಆಗಿ ನಡಿಲಿಕ್ಕೆ ಆಗದೆ ಇರುವಂಥದ್ದು ಆಗ್ಬೋದು. ಸೊ ಅಂತಹ ಜಾಗದಲ್ಲಿ ಇದ್ರೆ, ಇಲ್ಲ ನೋವು ತೀವ್ರವಾಗಿದ್ರೆ ಅಂಥವರಿಗೆ ರೇಡಿಯೇಷನ್ ಆಫರ್ ಮಾಡ್ತೇವೆ. ಅದು ಬಿಟ್ಟರೆ ಒಂದು ಇಂಜೆಕ್ಷನ್, ಬೋನ್ ಪ್ರೊಟೆಕ್ಟಿವ್ ಬಿಸ್ಫಾಸ್ಫನೇಟ್ಸ್ ಅಂತ ಹೇಳ್ತೇವೆ. ಸೊ ಆ ಇಂಜೆಕ್ಷನ್ ಕೊಡುವ ಇದು ಸಾಧ್ಯತೆ ಇರ್ತದೆ. ಬಟ್ ಸ್ಟೇಜ್ 4 ಅಲ್ಲಿ ಮೇಜರ್ಲಿ ಕೀಮೋಥೆರಪಿ ಆ್ಯಂಡ್ ರೇಡಿಯೇಷನ್. ಸ್ಟೇಜ್ 1 ಅಲ್ಲಿ ಬಂದರೆ ಈಗ ವಿ ಹ್ಯಾವ್ ಮೂವ್ ಟುವರ್ಡ್ಸ್ ಕನ್ಸರ್ವೇಷನ್ ಸರ್ಜರೀಸ್. ಕನ್ಸರ್ವೇಷನ್ ಅಂದರೆ ಆದಷ್ಟು ಉಳಿಸುವಂಥದ್ದು. ಯಾವುದೇ ಆರ್ಗನ್ ಇರ್ಬೋದು. ಈಗ ಬೋನ್ ಕ್ಯಾನ್ಸರ್ ಬಂದರೆ ನಾವು ಲಿಂಬ್ ಪ್ರಿಸರ್ವೇಷನ್ ಅಂತ ಹೇಳ್ತೇವೆ. ಮೊದಲೆಲ್ಲ ಇಡೀ ಕಾಲನ್ನು ತೆಗೆದು ಬಿಡ್ತಿದ್ರು. ಈಗ ಹಾಗೆ ಅಲ್ಲ, ಆದಷ್ಟು ಬೋನನ್ನು ಉಳಿಸ್ತೇವೆ, ಆ ಜಾಗ ಮಾತ್ರ ತೆಗೆಯುವಂಥ ಚಿಕಿತ್ಸೆಗಳಿದ್ದಾವೆ. ಹಾಗೆ ಸ್ತನ ಕ್ಯಾನ್ಸರ್ನಲ್ಲಿಯೂ ಸ್ತನ ಉಳಿಸುವಂತಹ ಟ್ರೀಟ್ಮೆಂಟ್ಗಳಿದ್ದಾವೆ. ಬರೀ ಆ ಗಂಟನ್ನು ಮಾತ್ರ ತೆಗೆದು ಟ್ರೀಟ್ಮೆಂಟ್ ಮಾಡುವಂಥದ್ದು ಅವೈಲಬಲ್ ಇದೆ ಇವತ್ತು. ಹಾಗೆಯೇ ಆಕ್ಸಿಲರಿ ಕನ್ಸರ್ವೇಷನ್ ಸರ್ಜರೀಸ್ ಅಂತಲೂ ಇದ್ದಾವೆ. ಅಂದರೆ ಕರಳೆಗಳನ್ನು ನಾವು ಎಷ್ಟು ಸ್ಟೇಜಿಂಗಿಗೆ ಬೇಕೋ ಅಷ್ಟನ್ನು ಮಾತ್ರ ತೆಗೆಯುವಂಥದ್ದು. ಇಲ್ಲದಿದ್ದರೆ ಲಿಂಫೆಡಿಮಾ ಅಂದರೆ ಕೈಯೆಲ್ಲ ಊತ ಬರುವಂತಹ ಚಾನ್ಸಸ್ ಎಲ್ಲ ಜಾಸ್ತಿ ಕಾಂಪ್ಲಿಕೇಶನ್ ಆಗಿ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಉಳಿಸುವಂತಹ ಚಿಕಿತ್ಸೆ ಇರ್ತದೆ ಸ್ಟೇಜ್ 1 ಅಲ್ಲಿ. ಅದು ಬಿಟ್ಟರೆ ಕೀಮೋಥೆರಪಿ ಎನಿ ಟ್ಯೂಮರ್ ದಟ್ ಈಸ್ ಮೋರ್ ದೆನ್ 1 ಸೆಂಟಿಮೀಟರ್, ಮೋರ್ ದೆನ್ 5 mm. ಟ್ಯೂಮರ್ 1 ಸೆಂಟಿಮೀಟರ್ಗಿಂತ ದೊಡ್ಡದಿದ್ರೆ ಕೀಮೋಥೆರಪಿ ತಗೊಳ್ಳೇಬೇಕು ಮೋಸ್ಟ್ ಆಫ್ ದ ಟೈಮ್ಸ್. ನಾನು ಹೇಳಿದ ಹಾಗೆ ಕಣ್ಣಿಗೆ ಕಾಣಿಸದೇ ಇರುವ ಕ್ಯಾನ್ಸರ್ ಸೆಲ್ಸ್ ಅನ್ನು ಟ್ರೀಟ್ ಮಾಡ್ಲಿಕ್ಕೋಸ್ಕರ ತಗೊಳ್ಳುವಂಥದ್ದು. ಸೊ ಅದು ತಗೊಳ್ಳೇಬೇಕಾಗ್ತದೆ. ಇಲ್ಲದಿದ್ರೆ ನಾನು ಹೇಳಿದಾಗೆ ಕ್ಯಾನ್ಸರ್ ವಾಪಸ್ ಬರುವ ಚಾನ್ಸಸ್ ಹೆಚ್ಚು. ಸೊ ಕೆಲವು ತರಹದ ಕ್ಯಾನ್ಸರ್ ಬಹಳಷ್ಟು ಬೇಗ ಬರ್ತವೆ, ಕೆಲವು ಒಂದು ಸ್ವಲ್ಪ ವರ್ಷ ಕಳೆದ ಮೇಲೆ ಬರ್ತವೆ. ಅದು ಬಿಟ್ಟರೆ ರೇಡಿಯೇಷನ್ ಆ ಜಾಗಕ್ಕೆ ಅಗತ್ಯ ಇದ್ದಾಗ ಆ ಜಾಗಕ್ಕೆ ಕ್ಯಾನ್ಸರ್ ವಾಪಸ್ ಆ ಜಾಗದಲ್ಲಿ ಬರದೇ ಇರುವಂತಹ ಕೊಡುವಂತಹ ಟ್ರೀಟ್ಮೆಂಟ್. ಸೊ ನಾನು ಸರ್ಜರೀಸಲ್ಲಿ ಈ ಥರ ಎಲ್ಲ ಅಡ್ವಾನ್ಸಸ್ ಹೇಳಿದೆ. ಈಗ ಪ್ರಿಸರ್ವೇಷನ್ ಅನ್ನುವಂಥದ್ದು, ಆದಷ್ಟು ಉಳಿಸುವಂಥದ್ದು, ಆ ಥರ ಅಡ್ವಾನ್ಸಸ್ ಇದ್ರೆ ಕೀಮೋಥೆರಪಿಯಲ್ಲೂ ಅಡ್ವಾನ್ಸಸ್ ಆಗಿದ್ದಾವೆ. ಅದರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಆನ್ಸರ್ ಮಾಡಿಕೊಳ್ಳೋಣ. ಹಲೋ ನಮಸ್ತೆ. ನಮಸ್ತೆ ಸರ್. ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಸುಳ್ಳಿನ ನಿಶ್ಮಿತಾ ಅಂತ ಹೇಳಿ. ನಿಶ್ಮಿತಾ ಅಂತ. ಎಸ್, ಮಾತಾಡಿ ನಿಶ್ಮಿತಾ ಅವರೇ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಬೀಡಿ ಕಟ್ಟುವವರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಾ ಮೇಡಮ್? ಅಂದ್ರೆ ಅವರ ಬೀಡಿ ಕಟ್ಟುವವರಲ್ಲಿ? ಹೌದು. ಸೊ ಬೀಡಿ ಕಟ್ಟುವವರಲ್ಲಿ ಅಲ್ಲೇ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬೀಡಿ ಸೇರ್ತಾ ಇದ್ರೆ ಎಸ್, ಪ್ಯಾಸಿವ್ ಸ್ಮೋಕಿಂಗ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅದಕ್ಕೋಸ್ಕರ ನಮ್ಮ ಸರ್ಕಾರದವರು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸ್ಮೋಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಬಹಳಷ್ಟು ಜನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈಗಲೂ ನೋಡ್ತೇವೆ ನಾವು ಬಹಳಷ್ಟು ಜಾಗದಲ್ಲಿ ಸ್ಮೋಕಿಂಗ್ ಮಾಡುವಂಥದ್ದು. ಸೊ ಪ್ಯಾಸಿವ್ ಸ್ಮೋಕಿಂಗ್ ಈಸ್ ಈಕ್ವಲಿ ರಿಸ್ಕಿ ಆರ್ ಈವನ್ ಮೋರ್ ರಿಸ್ಕಿಯರ್. ನಾವು ಸ್ಮೋಕ್ ಮಾಡದಿದ್ರು ಸ್ಮೋಕ್ ಮಾಡುವ ಪಕ್ಕದಲ್ಲಿ ಕೂತ್ರೆ ಅದನ್ನು ಇನ್ಹೇಲ್ ಮಾಡಿ ನಮಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಹೆಚ್ಚು. ಸೊ ನಮ್ಮ ಪಕ್ಕದಲ್ಲಿ ನಾವು ಬೀಡಿ ಕಟ್ತಾ ಇರುವಾಗ ಪಕ್ಕದಲ್ಲಿ ಯಾರಾದ್ರೂ ಬೀಡಿ ಸೇದ್ತಾ ಇದ್ರೆ ಎಸ್, ವಿ ಆರ್ ಅಟ್ ರಿಸ್ಕ್. ಬಟ್ ಬೀಡಿ ಸೇದುವಂಥದ್ದು, ಟೊಬ್ಯಾಕೊ ತಿನ್ನುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕ್ಯಾನ್ಸರ್ನ ಪ್ರಮೇಯ ಬಹಳಷ್ಟು ಹೆಚ್ಚು. ಆದ್ದರಿಂದ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ನಾವೆಲ್ಲರೂ
ಆದಷ್ಟು ತಂಬಾಕು ಕಟ್ಟಬೇಡಿ ಅಂತ ಹೇಳ್ತೇವೆ ಅಷ್ಟೇ. ಹೌದು, ಅದು ಜೀವನಕ್ಕೆ ಅವರಿಗೆ ಒಂದು ಇದಾಗಿರ್ತದೆ, ಜೀವನ ಸಾಗಿಸುವ ವಿಧ ಆಗಿರ್ತದೆ. ಬಟ್ ಟೊಬ್ಯಾಕೋ ಇಂದ ಆಗುವಂತ ಹಾರ್ಮ್ ನಾವು ದಿನ ದಿನ ನೋಡ್ತೇವೆ. ನಮ್ಮ OPD ಯಲ್ಲಿ ಬಾಯಿ ಕ್ಯಾನ್ಸರ್ ಬರುವಂತವರು ಆಮೇಲೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ, ಆಪರೇಷನ್ ಟ್ರೀಟ್ಮೆಂಟ್ ಮಾಡಿದ ನಂತರವು. ಸೊ ಅದಕ್ಕೋಸ್ಕರ ಟೊಬ್ಯಾಕೋ ಇನ್ ಆಲ್ ಫಾರ್ಮ್ಸ್ ವಿ ಹ್ಯಾವ್ ಟು ಸ್ಟಾಪ್ ಅಂತ ನಾವು ಆದಷ್ಟು ನಾವು ಈಗ ನೋಡಿರ್ಬೋದು, ನೀವು ಆ್ಯಡ್ ಅಲ್ಲಿಯೂ ಹೇಳ್ತೇವೆ, ನಾವು ಸೆಲೆಬ್ರಿಟೀಸ್ ಎಲ್ಲ ಆ್ಯಡ್ ಮಾಡಬಾರ್ದು ಸ್ಮೋಕಿಂಗ್ ಆ್ಯಡ್ಸ್ ಅಂತ. ಸೊ ಆದಷ್ಟು ಇದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸೈಡಿಂದ ಎಷ್ಟು ಪ್ರಯತ್ನ ಆಗ್ತದೋ ಅಷ್ಟು ನಾವು ಮಾಡಬೇಕಾಗಿದೆ. ಆದ್ರೆ ಕಟ್ಟೋದ್ರಿಂದ ಬರುವುದಿಲ್ಲ, ಎಸ್, ಬಟ್ ಕಟ್ಟೋದ್ರಿಂದ ಇನ್ನೊಬ್ರು ಯಾರೋ ಬೀಡಿ ಸೇರ್ತಾರೆ, ಸೊ ಕಟ್ಬೇಡಿ ಅಂತ ನಾನು ಹೇಳ್ತೇನೆ, ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಸಾಮಾನ್ಯವಾಗಿ ಅಂದ್ರೆ ಬೀಡಿ ಕಟ್ಟುವಂತ ಸಂದರ್ಭದಲ್ಲಿ ತಂಬಾಕಿನೊಟ್ಟಿಗೆ ಸಂಪರ್ಕ ಬರುತ್ತೆ, ಅಂದ್ರೆ ಅದರ ಗಾಳಿಯನ್ನು ಉಸಿರಾಡುವಂತದ್ದು ಹಾಗೆ ಬರುತ್ತೆ. ಅದರಿಂದ ಬರುವುದಿಲ್ಲ, ಅದರಿಂದ ಕ್ಯಾನ್ಸರ್ ಬರುವ ಚಾನ್ಸಸ್ ಕಡಿಮೆ. ಯಾರಾದ್ರೂ ಬೀಡಿ ಸೇದಿದ್ರೆ ಅದರಿಂದ ಬರುವ ಸ್ಮೋಕ್, ಆ ಇನ್ಹೇಲಿಂಗ್ ಇಂದ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ. ಬಟ್ ಒಬ್ರು ಬೀಡಿ ಕಟ್ಟಿದ್ರೆ ಇನ್ನೊಬ್ರು ಯಾರು ಸೇರ್ತಾರಲ್ಲ ನಾಳೆ. ಸೊ ಆ ರೀತಿಯಾಗಿ ಸೊ ಬೀಡಿ ಕಟ್ಟುವವರಿಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಕಡಿಮೆ ಅನ್ನೋದು, ಅಂದ್ರೆ ಬೀಡಿ ಕಟ್ಟುವ ಕಾರಣದಿಂದಾಗಿ, ಈ ತರ ಕಾರಣಗಳನ್ನು ಹೊರತುಪಡಿಸಿ. ಎಸ್, ಥ್ಯಾಂಕ್ ಯು ನಿಶ್ಮಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಎಸ್, ಇನ್ನು ಸರ್ಜರಿಯಲ್ಲಿ ಅಥವಾ ಯಾವ ತರ? ಹೌದು, ಸೊ ಸರ್ಜರಿ ನಾನು ಹೇಳಿದ ಹಾಗೆ ಪ್ರಿಸರ್ವೇಟಿವ್ ಸರ್ಜರೀಸ್ ಮಾಡ್ತೇವೆ, ಕನ್ಸರ್ವೇಟಿವ್ ಸರ್ಜರೀಸ್ ಅಂತ ಏನು ಹೇಳ್ತೇವೆ. ಸೊ ಹಾಗೆ ಕೀಮೊಥೆರಪಿಯಲ್ಲೂ ಬಹಳಷ್ಟು ಅಡ್ವಾನ್ಸಸ್ ಆಗಿದ್ದಾವೆ. ಮೊದಲಿನ ಹಾಗೆ ಮೊದಲು ಕೆಲವು ಕೀಮೊಥೆರಪಿ ಮಾತ್ರ ಅವೈಲೇಬಲ್ ಇತ್ತು, ಈಗ ನಾವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್, ಈಗ ಒಂದು ಮನುಷ್ಯನಲ್ಲಿ ಈ ತರಹದ ಕ್ಯಾನ್ಸರ್, ಈ ಸ್ಟೇಜ್ನ ಕ್ಯಾನ್ಸರ್ ಬಂತು ಅಂದ್ರೆ ಆ ಮನುಷ್ಯನಿಗೆ ಸ್ಪೆಸಿಫಿಕ್ ಆಗಿ ಕೆಲವು ಟ್ರೀಟ್ಮೆಂಟ್ಸ್ ಇರ್ತವೆ, ಪರ್ಸನಲೈಸ್ಡ್ ಕ್ಯಾನ್ಸರ್ ಮೆಡಿಸಿನ್ ಅಂತ. ಸೊ ಅವರ ಟೈಪ್ ಆಫ್ ಕ್ಯಾನ್ಸರ್ ವಿಚ್ ಇಸ್ ಬೆಸ್ಟ್ ಸೂಟಬಲ್ ಅಂತ ಕ್ಯಾನ್ಸರ್ ಅಂತಹ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಇವತ್ತು. ನಾನು ಹೇಳಿದಾಗೆ ಫೈನಾನ್ಷಿಯಲ್ ಅನುಕೂಲ ಇರಬೇಕು, ಇಲ್ಲದಿದ್ರೆ ಕೆಲವು ಟ್ರೀಟ್ಮೆಂಟ್ ಆಪ್ಷನ್ಸ್ ಮಾತ್ರ ನಾವು ಸರ್ಕಾರಿ ಇನ್ಶೂರೆನ್ಸ್ ಮೂಲಕ ಪಡ್ಕೊಳ್ಬಹುದು. ಬಟ್ ಇಫ್ ಅಫೋರ್ಡೆಬಲ್, the best of best medicine is available today. ಅಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹ್ಯಾಸ್ ಅಡ್ವಾನ್ಸ್ಡ್ ಅ ಲಾಟ್. ಈಗಿನ ಕಾಲದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ. ರೇಡಿಯೇಷನ್ ಅಲ್ಲೂ ಹಾಗೆ. ರೇಡಿಯೇಷನ್ ಅಂದ್ರೆ ಪ್ರಾಬ್ಲಮ್ ಇಸ್, ಆ ಜಾಗಕ್ಕೆ ರೇಡಿಯೇಷನ್ ಕೊಡುವಾಗ ಅದು ಆ ಜಾಗಕ್ಕೆ ಮಾತ್ರ ಹೋಗುದಿಲ್ಲ, ಅಕ್ಕಪಕ್ಕ ಜಾಗಕ್ಕೂ ಹೋಗ್ತದೆ, ಹಿಂದೆನೂ ಹೋಗ್ತದೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ರೇಡಿಯೇಷನ್ ಕೊಡುವಾಗ ಹಿಂದೆ ಶ್ವಾಸಕೋಶ ಇದೆ, ಶ್ವಾಸಕೋಶಕ್ಕೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಬರ್ತದೆ. ಹಾರ್ಟ್ ಇದ್ರೆ ಅಂದ್ರೆ ಎಡಗಡೆಗೆ ಕೊಡುವಾಗ ಹಾರ್ಟಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಬರ್ತದೆ. ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಈಗ ಇನ್ನೂ ನ್ಯಾರೋ ಬೀಮ್ ರೇಡಿಯೇಷನ್ ಅಂತ ಕೊಡ್ತಾರೆ, ಪ್ರೋಟಾನ್ ಥೆರಪಿ ಅಂತೆಲ್ಲ ಕೇಳಿರ್ಬೋದು ನೀವು. ಅದು ಆ ಜಾಗಕ್ಕೆ ಮಾತ್ರ ಹೋಗ್ತದೆ, ಆ ಕಡೆ ಈ ಕಡೆ ಹೋಗುದಿಲ್ಲ, ಅದರ ಹಿಂದೆಯೂ ಹೋಗುದಿಲ್ಲ. ಸೊ ಅದರಿಂದ ರೇಡಿಯೇಷನ್ ಇಂದ ಬರುವಂತಹ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗ್ತವೆ. ಸೊ ಹೀಗೆ ಅಡ್ವಾನ್ಸಸ್ ಇನ್ ಆಲ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಇಸ್ ಅವೈಲಬಲ್ ಟುಡೇ. ಈಗ ಟ್ರೀಟ್ಮೆಂಟ್ ಬಹಳಷ್ಟು ಮುಂದುವರೆದಿದೆ. ಸಾಮಾನ್ಯ ಜನರ ಹಾಗೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಬಹಳಷ್ಟು ಬೇಗ ಬಂದ್ರೆ ಟ್ರೀಟ್ಮೆಂಟ್ಗೆ ಪೂರ್ತಿ ಗುಣ ಆಗಿ. ಅದೇ, ಅದು ಸ್ಟೇಜ್ ವೈಸ್ ಅನ್ನುವಂಥದ್ದನ್ನೇ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಇರುವಂತ ಕ್ಯಾನ್ಸರ್ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗೋದಕ್ಕೆ ಅದು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಮತ್ತು ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು? ಎಷ್ಟು ಸಮಯ ತಗೊಳ್ತದೆ ಅಂತ ನಾವು ದೇವರನ್ನ ಕೇಳಬೇಕಷ್ಟೇ, ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ತುಂಬಾ ಅದು ಇಟ್ ಡಿಪೆಂಡ್ಸ್ ಆನ್ ದ ಬಯಾಲಜಿ ಆಫ್ ಕ್ಯಾನ್ಸರ್. ಅಂದ್ರೆ ಕ್ಯಾನ್ಸರ್ ನಲ್ಲಿ ಇಂತಿಂತ ಟೈಪ್ ಅಂತ ಇರ್ತವೆ. ಸೊ ಆ ಬಯಾಲಜಿ, ಕೆಲವು ಕ್ಯಾನ್ಸರ್ಗಳು ಬಹಳಷ್ಟು ಬೇಗ ಹರಡ್ತವೆ, ಅಂದ್ರೆ 1 ತಿಂಗಳಲ್ಲೇ ತುಂಬಾ ಹರಡ್ಬೋದು. ಇನ್ನು ಕೆಲವರಿಗೆ 1 ವರ್ಷ 2 ವರ್ಷ ಏನೂ ಆಗುದಿಲ್ಲ. ನೀವು ಸ್ಟೇಜ್ 4 ಅಲ್ಲಿ ಇದ್ದವರನ್ನು ಕೆಲವರನ್ನು ನೋಡ್ಬೋದು. ಸ್ಟೇಜ್ 4 ನಲ್ಲಿ ಇದ್ರು, ಎಲ್ಲ ಕಡೆ ಹರಡಿದ್ರು, ಕೆಲವರು 2 ವರ್ಷ 3 ವರ್ಷ ಆರಾಮಕ್ಕೆ ಬದುಕಿರ್ತಾರೆ. ಇನ್ನು ಕೆಲವರು 6 ತಿಂಗಳಲ್ಲೇ ಜೀವ ಕಳ್ಕೊಳ್ತಾರೆ. ಸೊ ಅದು ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಕ್ಯಾನ್ಸರ್, ದಟ್ ಇಂಡಿವಿಜುವಲ್ ಕ್ಯಾನ್ಸರ್, ಮತ್ತೆ ಇಟ್ಸ್ ಬಿಹೇವಿಯರ್ ಇನ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅಂದ್ರೆ ಆ ಮನುಷ್ಯನ ದೇಹ ಕ್ಯಾನ್ಸರ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಟ್ರೀಟ್ಮೆಂಟ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಅದು ಮ್ಯಾಟರ್ ಆಗ್ತದೆ. ಎಷ್ಟು ಸಮಯ ತಗೊಳ್ತದೆ ಅದು ಪ್ರೋಗ್ರೆಸ್ ಆಗ್ಲಿಕ್ಕೆ ಅನ್ನುವಂಥದ್ದು. ಸೊ ನಾವು ಕ್ಯಾನ್ಸರ್ ಉಂಟು ಅಂತ ಗೊತ್ತಾದ ಕೂಡಲೇ ಮ್ಯಾಕ್ಸಿಮಮ್ ನಾವು ಹೇಳೋದು 1 ತಿಂಗಳು, 1 ತಿಂಗಳಿಗಿಂತ ಜಾಸ್ತಿ ವೆಯ್ಟ್ ಮಾಡಬೇಡಿ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಯಾವುದೇ ಕಷ್ಟ ಇದ್ದಲ್ಲಿ ನಾವು ಆದಷ್ಟು ಬೇಗ ಟ್ರೀಟ್ಮೆಂಟಿಗೆ ಬನ್ನಿ. ಈಗ ನಾನು ಇದು ಕಲ್ತದ್ದು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಕ್ಯಾನ್ಸರ್ ಸೆಂಟರ್ ಮುಂಬೈಯಲ್ಲಿ.
ಸೊ ಅಲ್ಲಿ ನೀವು ನೋಡಿರ್ಬೋದು, ಪೇಪರಲ್ಲೂ ಓದಿರ್ಬೋದು, ಅಲ್ಲಿ ರೋಡ್ ಸೈಡಲ್ಲೆಲ್ಲ ಇರ್ತಾರೆ ಪೇಷಂಟ್ಸ್, ತಿಂಗಳುಗಟ್ಟಲೆ ಕಾಯ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ. ಸೊ ಅಲ್ಲಿಯೂ ಹಾಗೆ ನಾವು 1 ತಿಂಗಳಿಗಿಂತ ಜಾಸ್ತಿ ಪೇಷಂಟಿಗೆ ವೇಟಿಂಗ್ ಆಗ್ತಾ ಉಂಟು ಅಂತಾದ್ರೆ ನಾವು ಬೇರೆ ಬೇರೆ ಸೆಂಟರ್ಸ್ಗೆ ಅವರನ್ನು ರೆಫರ್ ಮಾಡ್ತೇವೆ. ವೇಟ್ ಮಾಡಬೇಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಇಲ್ಲೇ ಆಗಬೇಕು ಅಂತ, ಇಂತಹ ಜಾಗಕ್ಕೆ ಹೋಗಿ ಇದೇ ತರದ ಟ್ರೀಟ್ಮೆಂಟ್ ಅಲ್ಲಿಯೂ ಸಿಗ್ತದೆ ಅಂತ ಹೇಳಿ ಕಳಿಸ್ತೇವೆ. ಓಕೆ, ಸೊ ಆ ಮೂಲಕ ಚಿಕಿತ್ಸೆಯನ್ನ ಕೊಡ್ತೀರಿ ಅನ್ನೋದು, ಅಂದ್ರೆ ಆದಷ್ಟು ಬೇಗ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ. ಸೊ ಹೆಚ್ಚಿನವರಿಗೆ ಇಲ್ಲ ಅದು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು ಅನ್ನುವಂಥದ್ದನ್ನೆಲ್ಲ ಯಾವ ಕಾಯುವಂತ ಒಂದು ರಾತ್ರಿ ಬೆಳಗಾಗುವಾಗ ಏನಾಗುದಿಲ್ಲ, ನಾಳೆ ಬೆಳಿಗ್ಗೆ ಇದ್ದಾಗ ಏನಾಗುದಿಲ್ಲ, ಬಟ್ ಮ್ಯಾಕ್ಸಿಮಮ್ ಟೈಮ್ ವಿ ಗಿವ್ ಇಸ್ ಯೂಶುವಲಿ 1 ಮಂತ್. 1 ತಿಂಗಳ ನಂತರ ನಾವು ಎಲ್ಲಾ ಟೆಸ್ಟ್ ಗಳನ್ನು ಮತ್ತೆ ಮಾಡ್ಬೇಕಾಗ್ತದೆ, ಇಮೇಜಿಂಗ್, ಸೂಜಿ ಟೆಸ್ಟ್ ಯಾವ ಹಂತಕ್ಕೆ ಹೋಗಿದೆ ಅಂತ ಕಂಡುಹಿಡಿ. ಓಕೆ, ಮಾತಾಡೋಣ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಜೋಹರ ಅಂತೇಳಿ ಸರ್, ಬನ್ನೂರಿಂದ ಕಾಲ್ ಮಾಡ್ತಾ ಇದ್ದೇನೆ. ಜೋಹರ್ ಅವರು ಬನ್ನೂರಿಂದ. ಎಸ್, ಮಾತಾಡಿ ಜೋಹರ್ ಅವರೇ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ನನ್ನ ನಾದಿನಿಗೆ ಮೇಡಮ್ ಸ್ತನದಲ್ಲಿ ಒಂದು ಪೂರು ತರ ಬಂದಿತ್ತು. ಅದನ್ನು ನಾವು ಅಲ್ಲಿ ಮಂಗಳೂರಲ್ಲಿ ಕೊಂಡೋಗಿ ತೋರಿಸಿದೆವು. ಆಗ ಅವರು ಹೇಳಿದ್ರು ಅದು ನಮ್ಮ ಬಾಡಿಗೆ ಸಪೋರ್ಟ್ ಆಗದ ಸೆಲ್ಗಳು ಬೇರೆ ಈಗ ನಿಂತು ಅದೊಂಥರ ಬ್ರೆಸ್ಟ್ ಅಲ್ಲಿ ವಾತ ತರ ಆಗಿದೆ ಅಂತೇಳಿ. ನನ್ನ ಕ್ವಶನ್ ಏನಂತ ಹೇಳಿದ್ರೆ ಮೇಡಮ್, ಬ್ರೆಸ್ಟ್ ಅಲ್ಲಿ ವಾತ ತರ ಬರ್ತದಾ ಅಂತ ಹೇಳುವಂತದ್ದು ಒಂದು ಡೌಟ್. ಬ್ರೆಸ್ಟ್ ನಲ್ಲಿ ಬೇರೆ ಬೇರೆ ತರದ ಗಂಟುಗಳು ಬರ್ತವೆ. ನೀವು ಹೇಳುವ ಪ್ರಕಾರ ಇದು ಮ್ಯಾಸ್ಟೈಟಿಸ್, ಗ್ರ್ಯಾನ್ಯುಲೋಮ್ಯಾಟಸ್ ಮ್ಯಾಸ್ಟೈಟಿಸ್ ಅಂತ ನಾವೇನು ಹೇಳ್ತೇವೆ, ಅದು ಒಂದು ರೀತಿಯ ಆಟೋ ಇಮ್ಯೂನ್ ಕಂಡೀಷನ್. ಅಂದರೆ ವಾತ ಅನ್ನುವಂಥದ್ದು ಒಂದು ಆಟೋ ಇಮ್ಯೂನ್ ಕಂಡೀಷನ್. ಸೊ ವಾತದ ಹಾಗೆ ಬ್ರೆಸ್ಟ್ನಲ್ಲಿಯೂ ಆಗ್ತದೆ ಅಂತ ಹೇಳಿರಬಹುದು. ಅದನ್ನು ನೀವು ವಾತ ಅಂತ ಅರ್ಥ ಮಾಡ್ಕೊಂಡಿರ್ಬೋದು. ವಾತ ಅನ್ನುವಂಥದ್ದು ಬರೋದು ಯೂಶುವಲಿ ಎಲುಬುಗಳಲ್ಲಿ. ಸೊ ಆ ಆಟೋ ಇಮ್ಯೂನ್ ಡಿಸೀಸ್ ಬ್ರೆಸ್ಟ್ ಅಲ್ಲಿಯೂ ಬರಬಹುದು. ಆಟೋ ಇಮ್ಯೂನ್ ಡಿಸೀಸ್ ಬಾಡಿಯಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಹೌದು, ಡಯಾಬಿಟಿಸ್ ಇಸ್ ಆಲ್ಸೋ ಎನ್ ಆಟೋ ಇಮ್ಯೂನ್ ಡಿಸೀಸ್. ಹಾಗೆ ದೇಹಕ್ಕೆ, ಅವ್ರು ಹೇಳಿದ ಹಾಗೆ ದೇಹಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು ಆಟೋ ಇಮ್ಯೂನ್ ಅಂದ್ರೆ, ಅಂತಹದ್ದು ಬ್ರೆಸ್ಟ್ ಅಲ್ಲಿಯೂ ಬರುವ ಚಾನ್ಸಸ್ ಉಂಟು. ಸೊ ಅದು ನಾವು ಸೂಜಿ ಟೆಸ್ಟ್ ನ ಮೂಲಕ ಕನ್ಫರ್ಮ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಕೆಲವು ಟ್ರೀಟ್ಮೆಂಟ್ಗಳಲ್ಲಿ ಅದು ಯೂಶುವಲಿ ಮಾತ್ರೆಗಳ ಮೂಲಕ ಟ್ರೀಟ್ಮೆಂಟ್ ಕೊಡುವಂತಹದ್ರಲ್ಲೇ ಗುಣ ಆಗುವಂಥದ್ದು. ಅವ್ರು ಹೇಳಿದ್ದು ನಾನು ಹೇಳಿದ್ದು ಒಂದೇ ಆದ್ರೆ, ಬಟ್ ಅವರು ಡಾಕ್ಟರ್ ಎಕ್ಸಾಕ್ಟ್ಲಿ ಏನ್ ಹೇಳಿದ್ದಾರೆ ಅವ್ರು ಹಾಗೆ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ಅದು ಇಟ್ ಮೈಟ್ ಬಿ ಅನ್ ಆಟೋ ಇಮ್ಯೂನ್ ಡಿಸೀಸ್ ವಿಚ್ ಇಸ್ ಪಾಸಿಬಲ್. ಬ್ರೆಸ್ಟ್ ಅಲ್ಲಿ ಬರ್ತದೆ ಆಟೋ ಇಮ್ಯೂನ್ ಡಿಸೀಸ್. ಮೇಡಮ್ ಅದನ್ನು ಎಷ್ಟು ಟೈಮ್ ಅಲ್ಲಿ ಟ್ಯಾಬ್ಲೆಟ್ ತಿನ್ಬೇಕಾಗ್ತದೆ? ಅಂದ್ರೆ ಕಂಟಿನ್ಯೂಸ್ಲಿ 1 year ಇಲ್ಲದ್ರೆ ಹೌದು, ಕೆಲವರಿಗೆ 6 ತಿಂಗಳು, ಕೆಲವರು 6 ತಿಂಗಳು ತಿನ್ಬೇಕಾಗ್ತದಾ? ಅದೇ, ಕೆಲವರು 6 ತಿಂಗಳು ತಗೊಳ್ಬೇಕಾಗ್ತದೆ, ಕೆಲವರು 1 ವರ್ಷ 2 ವರ್ಷವೂ ತಗೊಳ್ಬೇಕಾಗ್ತದೆ. ಆಟೋ ಇಮ್ಯೂನ್ ಡಿಸೀಸ್, ಈಗ ನೀವು ಶುಗರ್ನ ಟ್ರೀಟ್ಮೆಂಟ್ ನೋಡಿರ್ಬೋದು. ಮಧುಮೇಹ ಕಾಯಿಲೆ ಬಗ್ಗೆ ಲಾಸ್ಟ್ ವೀಕ್ ಮಾತಾಡಿದ್ದಾರೆ ಒಬ್ರು ಡಾಕ್ಟರ್ ಬಂದು. ಸೊ ಶುಗರ್ನ ಟ್ರೀಟ್ಮೆಂಟ್ ನೀವು ನೋಡಿದ ಹಾಗೆ ಲೈಫ್ ಲಾಂಗ್. ಸೊ ಹಾಗೆ ರುಮೆಟಾಯ್ಡ್ ಆರ್ಥರೈಟಿಸ್ ಆಲ್ಸೋ ಇಫ್ ಯು ನೋ ಟ್ರೀಟ್ಮೆಂಟ್ ಇಸ್ ಲೈಫ್ ಲಾಂಗ್. ಅಂದ್ರೆ ವಾತ ಹೇಳಿದ ಹಾಗೆ ನೀವು ಅದಕ್ಕೂ ಟ್ರೀಟ್ಮೆಂಟ್ ತುಂಬಾ ವರ್ಷ ತಗೊಳ್ಬೇಕಾಗ್ತದೆ. ಇದು ಹಾಗೆ ಕೆಲವರಿಗೆ 6 ತಿಂಗಳು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅದು ಪೂರ್ತಿ ಗುಣ ಆಗಿ ಮತ್ತೆ ವಾಪಸ್ ಬರುವುದಿಲ್ಲ. ಇನ್ನು ಕೆಲವರಿಗೆ ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ವಾಪಸ್ ಬರ್ತದೆ. ಅಂತವರಿಗೆ ಮತ್ತೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಅದು ತಿಳ್ಕೊಳ್ಬೇಕಾಗಿರೋದಷ್ಟೇ, ಆಗಾಗ ಬರುವ ಚಾನ್ಸಸ್ ಇರ್ತದೆ. ಅದು ಕ್ಯಾನ್ಸರ್ ಆಗುದಿಲ್ಲ, ಬಟ್ ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ಈಗ ನೀವು ಫಿಸ್ಟುಲಾ ಅಂತ ಕೇಳಿರ್ಬೋದು, ಏನಲ್ ರೀಜನ್ ಅಲ್ಲಿ ಬರ್ತದೆ ಫಿಸ್ಟುಲಾ. ಅದು ಹಾಗೆ ಒಮ್ಮೆ ಗುಣ ಆಗ್ತದೆ, ಇನ್ನೊಮ್ಮೆ ಬರುವ ಚಾನ್ಸಸ್ ಇರ್ತದೆ. ಸೊ ಇಟ್ಸ್ ಅನ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಆಲ್ವೇಸ್ ಹ್ಯಾವ್ ದ ಟೆಂಡೆನ್ಸಿ. ಯಾವಾಗ ಬೇಕಾದ್ರೂ ವಾಪಸ್ ಬರ್ಬೋದು, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಹೆದರುವಂಥದ್ದೇನಿಲ್ಲ. ಇಂತಿಷ್ಟೇ ಇದರಲ್ಲಿ ಪೂರ್ತಿ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ. ಆದ್ರೆ ಬಯೋಪ್ಸಿ ಎಲ್ಲ ಆಗಿದೆ ಮೇಡಮ್ ಅವರಿಗೆ. ಆಗ ಅವರಿಗೆ ಒಂದು ಡೌಟ್ ಇದೆ, ಇದು ಇನ್ನು ವಾತ ಅಂತ ಹೇಳುವಂತದ್ದು ಅವ್ರು ನಂಬಲಿಕ್ಕೇನೆ ಆಗುದಿಲ್ಲ. ಹಾಗೆ ಇದೊಂದು ಡೌಟ್ ಕ್ಲಿಯರ್ ಆಯ್ತಲ್ಲ ಅಂತ. ಹೌದು, ಇರ್ತದೆ. ಹೌದು, ಸ್ತನದಲ್ಲಿ ಬರ್ತದೆ, ಇಂತಹ ಕಾಯಿಲೆ ಬರ್ತದೆ, ಆಟೋ ಇಮ್ಯೂನ್ ಡಿಸೀಸ್ ಬರ್ತದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು ಜೋಹರ್ ಅವರೇ ತಮ್ಮ ಕರೆಗಾಗಿ. ಇನ್ನು ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ಮಾತನಾಡಿದ್ರೆ, ತಾವೇ ಹೇಳಿದ್ರಿ ಒಂದಷ್ಟು ಚಿಕಿತ್ಸೆಗಳು ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದವರಿಗೆ ಕೊಡ್ಲಿಕ್ಕೆ ಆಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ. ಸೊ ಸಾಮಾನ್ಯವಾಗಿ ಜನರಲ್ಲಿರುವಂತಹ ಕಲ್ಪನೆ ಕ್ಯಾನ್ಸರ್ನ ಚಿಕಿತ್ಸೆ ಅನ್ನುವಂಥದ್ದು ಬಹಳಷ್ಟು ದುಬಾರಿ ಅನ್ನುವಂಥದ್ದು. ಸೊ ಅದರ ಬಗ್ಗೆ ಹೇಳೋದಿದ್ರೆ, ಈಗ ಎಲ್ಲಾ ಬಗೆಯ ಕ್ಯಾನ್ಸರ್ಗಳ ಟ್ರೀಟ್ಮೆಂಟಿನ ಒಂದು ಮೊತ್ತ ಒಂದೇ ರೀತಿ ಇರ್ತದೆ, ಚಿಕಿತ್ಸಾ ವೆಚ್ಚ, ಅಥವಾ ಅದರನ್ನ ಹೇಗೆ ಮಾಡ್ಬೋದು, ಅಥವಾ ಈಗ ಸರ್ಕಾರಿ ಯೋಜನೆಗಳಿದೆ ಅದರಲ್ಲಿ ಅದನ್ನೆಲ್ಲವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಆಗುತ್ತಾ ಅಂತ? ಬಹಳಷ್ಟು ಟ್ರೀಟ್ಮೆಂಟ್ ಅಂದ್ರೆ ಸುಮಾರು 85ರಿಂದ 90% ನಷ್ಟು ಟ್ರೀಟ್ಮೆಂಟ್ ನಮ್ಮ ಗವರ್ಮೆಂಟ್ ಇನ್ಶೂರೆನ್ಸಸ್ ಅಲ್ಲಿ ಆಗ್ತದೆ. ಫ್ರೀ ಆಗಿ ಆಗ್ತದೆ, ಪೂರ್ತಿಯಾಗಿ ಫ್ರೀ ಆಗಿ ಆಗ್ತದೆ. ಸೊ ನಾನು ಹೇಳಿದ ಹಾಗೆ ನಾನು ಮೊದಲು ಕಲ್ತದ್ದು ಚೆನ್ನೈಯಲ್ಲಿ ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಅಂತ ಕೇಳಿರ್ಬೋದು ನೀವು. ಇಟ್ಸ್ ಅ ಗವರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ
ಪೆಟ್ ಸ್ಕ್ಯಾನ್ ಅಂತ ಏನು ಹೇಳ್ತೇವೆ ನಾವು, ಪೆಟ್ ಸ್ಕ್ಯಾನ್ ನಿಮಗೆ ಗೊತ್ತಿದ್ದ ಹಾಗೆ ಸಾಧಾರಣ ಒಂದು 10,000 to 15,000 ರೂಪಾಯಿ ಒಂದು ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ. ಪೆಟ್ ಸ್ಕ್ಯಾನ್ ಇಸ್ ಫ್ರೀ. ಮೆಡ್ರಾಸ್ ಮೆಡಿಕಲ್ ಕಾಲೇಜಲ್ಲಿ, ತಮಿಳುನಾಡುವಲ್ಲಿ ಒಂದು ಗವರ್ಮೆಂಟ್ ಇನ್ಶೂರೆನ್ಸ್ ಅಲ್ಲಿ ಪೆಟ್ ಸ್ಕ್ಯಾನ್ ಇಸ್ ಫ್ರೀ, ಉಚಿತವಾಗಿದೆ. ಹೌದು. ಸೊ ಅದು ವರ್ಷದಲ್ಲಿ 1-2 ಮಾತ್ರ ಮಾಡ್ಲಿಕ್ಕೆ ಆಗುದು, ಬಟ್ ಪ್ರತಿ ವರ್ಷ ಮಾಡಿಸ್ಬೋದು ಯಾರು ಬೇಕಾದ್ರೂ ಪೆಟ್ ಸ್ಕ್ಯಾನ್. ಅಂದ್ರೆ ಪೆಟ್ ಸ್ಕ್ಯಾನ್ ಹಾಗೆ ಹೀಗೆ ಹೋಗಿ ನನಗೆ ಪೆಟ್ ಸ್ಕ್ಯಾನ್ ಮಾಡಿ ಅಂತ ಯಾರು ಮಾಡುದಿಲ್ಲ. ಒಬ್ರು ಡಾಕ್ಟರ್ ಅದು ಅಗತ್ಯ ಇದೆ ಅಂತ ಹೇಳಿ ಬರೆದು ಕೊಡ್ಬೇಕು, ಆವಾಗ ಮಾತ್ರ ಆಗ್ತದೆ. ಸೊ ಪೆಟ್ ಸ್ಕ್ಯಾನ್ ನ ಜೊತೆಗೆ ಕೀಮೋಥೆರಪಿ, ಬಹಳಷ್ಟು ಕೀಮೋಥೆರಪಿ, ನಾನು ಹೇಳಿದ ಹಾಗೆ ಬೇಸಿಕ್ ಕೀಮೋಥೆರಪಿ ಕೆಲವು ಬೇಕಿರ್ತದೆ ಕ್ಯಾನ್ಸರ್ ಗುಣ ಮಾಡ್ಲಿಕ್ಕೋಸ್ಕರ. ಸ್ವಲ್ಪ ಸ್ಪೆಷಲೈಸ್ಡ್ ಕೀಮೋಥೆರಪಿ ತಗೊಂಡ್ರೆ ಇನ್ನೂ 10 ವರ್ಷ ಅಡಿಷನಲ್ ಬದುಕಬಹುದೇನೋ. ಬಟ್ ಬೇಸಿಕ್ ಕೀಮೋಥೆರಪಿ ಏನ್ ಅಗತ್ಯ ಇದೆ ಅದೆಲ್ಲ ಸರ್ಕಾರಿ ಇನ್ಶೂರೆನ್ಸಸ್ ಅಲ್ಲಿ ಬರ್ತದೆ. ಸೊ ದುಬಾರಿ ಅಂತ ಹೇಳುವ ಕ್ವೆಶ್ಚನ್ ಇಲ್ಲ, ಅದು ಫ್ರೀ ಆಫ್ ಕಾಸ್ಟ್. ಸೊ ಅದು ಬಿಟ್ರೆ ಆಪರೇಷನ್ ಎಲ್ಲ ಹೇಗಿದ್ರು ಆಯುಷ್ಮಾನ್ ಅಂತಹ ಗವರ್ಮೆಂಟ್ ಯೋಜನೆಗಳಲ್ಲಿ ಪೂರ್ತಿಯಾಗಿ ಫ್ರೀ ಆಗಿ ಬರ್ತದೆ. ರೇಡಿಯೇಷನ್ ಕೂಡ ಇನ್ಶೂರೆನ್ಸಸ್ ಅಲ್ಲಿ ಪೂರ್ತಿ ಫ್ರೀ ಆಗಿ ಬರ್ತದೆ. ಸೊ ದುಬಾರಿ ಅಂತ ಅನ್ನುವಂತಹ ಪ್ರಮೇಯವೇ ಇಲ್ಲ ಇವತ್ತಿನ ಕಾಲದಲ್ಲಿ. ನಮ್ಮಲ್ಲಿ ಬಹಳಷ್ಟು ಯೋಜನೆಗಳಿರುವ ಕಾರಣ ಎಲ್ಲ ಯೋಜನೆಗಳಲ್ಲಿ ತುಂಬಾ ಟ್ರೀಟ್ಮೆಂಟ್ ಫ್ರೀ ಆಗಿ ಬರ್ತದೆ. ಕೆಲವು ನಾನು ಹೇಳಿದ ಹಾಗೆ ಕೆಲವು ಅದರ ಕ್ವಾಲಿಟಿ ಹೇಗೆ ಅಂತ ಹೇಳಿದ್ರೆ, ಸರ್ಜರಿಯಲ್ಲಿ ನಮಗೆ ಕ್ವಾಲಿಟಿ ಡಿಫ್ರೆನ್ಸ್ ಏನಾಗುದಿಲ್ಲ. ಆಪರೇಷನ್ ಮಾಡೋದು ನಾವು ಸ್ಪೆಷಲ್ ವಾರ್ಡ್ ನ ಪೇಷಂಟ್ ಆಗ್ಲಿ ಜನರಲ್ ವಾರ್ಡ್ ನ ಪೇಷಂಟ್ ಆಗ್ಲಿ ಟ್ರೀಟ್ಮೆಂಟ್ ಇಸ್ ದ ಸೇಮ್. ಅವರು ಎಕ್ಸ್ಟ್ರಾ ಚಾರ್ಜಸ್ ಕೊಡ್ತಾ ಇರೋದು ಅವರ ಸವಲತ್ತಿಗೋಸ್ಕರ. ಅಂದ್ರೆ ಅವರು ಸ್ಪೆಷಲ್ ವಾರ್ಡ್ ನಲ್ಲಿ ನರ್ಸ್ ಯಾವಾಗ ಕರೆದ್ರು ಬರ್ತಾರೆ, ಅವ್ರು ಒಂದು ರೂಮ್ ಅಲ್ಲಿ ಇರ್ತಾರೆ, ತಿಂಡಿ ಎಲ್ಲ ಅಲ್ಲಿಗೆ ತರಿಸ್ಕೊಳ್ಬಹುದು. ಹೌದು, ಜನರಲ್ ವಾರ್ಡ್ ಅಲ್ಲಿ ಪಕ್ಕದಲ್ಲಿ ಒಂದು 10 ಪೇಷಂಟ್ ಇರ್ತಾರೆ. ಸಿಸ್ಟರ್ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಏನಾದ್ರೂ ತೊಂದರೆ ಉಂಟಾ ಅಂತ ಬಂದು ಕೇಳಿ ಹೋಗ್ತಾರೆ ಅಷ್ಟೇ. ಆದ್ರೆ ಟ್ರೀಟ್ಮೆಂಟ್ ನಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಆಪರೇಷನ್ ಕೀಮೋಥೆರಪಿ ಆಗುದೆಲ್ಲ ಎಲ್ಲ ಪೇಷಂಟ್ಸಿಗೂ ಸೇಮ್. ಆದ್ರೆ ಕೆಲವು ನಾನು ಹೇಳಿದಾಗೆ ಸ್ಪೆಷಲೈಸ್ಡ್ ಮೆಡಿಸಿನ್ ತಗೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸರ್ವೈವಲ್ ಅಂತ ಏನ್ ಹೇಳ್ತೇವೆ. ಕ್ಯಾನ್ಸರ್ ಅಲ್ಲಿ ನಾವು ಯಾವಾಗ್ಲೂ ಸರ್ವೈವಲ್ ಅಂತ ಹೇಳ್ತೇವೆ. 5 years ಸರ್ವೈವಲ್, 5 ವರ್ಷ ಪೇಷಂಟ್ ಏನೂ ತೊಂದರೆ ಇಲ್ಲದ್ರೆ ಬದುಕಬಹುದಾ. ಅದು ಬದುಕುದಾದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು, ಈಗ 90ಕ್ಕಿಂತ ಜಾಸ್ತಿ ಇದ್ರೆ ಒಳ್ಳೆ 5 years ಸರ್ವೈವಲ್ ಉಂಟು. ಈ ಕ್ಯಾನ್ಸರ್ ನಲ್ಲಿ ಜನರು ಜೀವ ಕಳ್ಕೊಳ್ಳೋದು ಬಹಳ ಕಡಿಮೆ ಅಂತ ಹೇಳ್ತೇವೆ ನಾವು. ಹಾಗೆ ಸೊ ಹಾಗೆ 5 years ಸರ್ವೈವಲ್ ತುಂಬಾ ಜಾಸ್ತಿ ಆಗ್ಬೇಕು ಅಂತ ಇದ್ರೆ, ಇನ್ನೂ 10 ವರ್ಷ ಏನೂ ತೊಂದರೆ ಇಲ್ಲದೆ ಆಗ್ಬೇಕು ಅಂತ ಇದ್ರೆ ಇನ್ನು ಕೆಲವು ಸ್ಪೆಷಲೈಸ್ಡ್ ಮೆಡಿಸಿನ್ ಗಳಿದ್ದಾವೆ. ಬಟ್ ಬೇಸಿಕ್ ಕೀಮೋಥೆರಪಿ ಗವರ್ಮೆಂಟ್ ಇನ್ಶೂರೆನ್ಸ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಎಸ್, ಇದೆಲ್ಲ ಬಂದ ಮೇಲೆ ಅಂದ್ರೆ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಪಡೆಯುವಂತ ಒಂದು ಚಿಕಿತ್ಸೆ ಆಗಿರ್ಬೋದು ಅಥವಾ ಇರುವಂತ ವಿಚಾರಗಳಾಗಿರ್ಬೋದು. ಸೊ ಸಾಮಾನ್ಯವಾಗಿ ನಾವು ಇದನ್ನ ಬರದ ಹಾಗೆ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ. ಬಹುಶಃ ಈಗ ತಾವೇ ಹೇಳಿದ ಹಾಗೆ ಆರಂಭದಲ್ಲಿ ಹೇಳಿದ್ರಿ, ಈಗ ಮಹಿಳೆಯರಲ್ಲಿ ಕಂಡು ಬರುವಂತಹ ಸಮಸ್ಯೆಗಳು ಈಗ 30 ವರ್ಷದಿಂದಲೇ ಬರೋದಕ್ಕೆ 40 ವರ್ಷದಿಂದಲೇ ಬರೋದಕ್ಕೆ ಆರಂಭ ಆಗಿದೆ. ಅಂದ್ರೆ ಸಣ್ಣ ವಯಸ್ಸಿನಿಂದಲೇ ಕಾಣಿಸಿಕೊಳ್ತಾ ಇದೆ. ಜೀವನ ಶೈಲಿ ಇದಕ್ಕೆ ಕಾರಣ ಆಗಿರಬಹುದು ಅನ್ನುವಂತಹ ವಿಚಾರಗಳು. ಸೊ ಹೇಗೆ ನಾವು ಇದನ್ನ ಒಂದು ಬರದ ಹಾಗೆ ತಡೆಗಟ್ಟೋದಕ್ಕೆ ಇರುವಂತಹ ವಿಚಾರಗಳು ಏನೇನು ಈಗ ಅಧ್ಯಯನಗಳಲ್ಲಿ ಕಂಡು ಬಂದಿರುವ ಪ್ರಕಾರ ಅಂತ? ಬಹಳಷ್ಟು ಕಾಯಿಲೆಗಳು ಸಣ್ಣ ವಯಸ್ಕರಲ್ಲಿ ಬರ್ತಾ ಇದ್ದಾವೆ. ಕ್ಯಾನ್ಸರ್ ಮಾತ್ರ ಅಲ್ಲ, ಇವತ್ತು ನೀವು ನೋಡಬಹುದು ಬಹಳಷ್ಟು ಜನರಿಗೆ ಹೃದಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಸಡನ್ ಬೆಳಿಗ್ಗೆ ಎದ್ದಾಗ ನ್ಯೂಸ್ ಅಲ್ಲಿ ಕಾಣಿಸ್ತದೆ 30 ವರ್ಷದವರು ಇಲ್ಲ ಅಂತ. ಸೊ ಹಾಗೆ ಎಲ್ಲ ರೀತಿಯ ಕಾಯಿಲೆಗಳು ಸಣ್ಣ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮೇಜರ್ಲಿ ನಾನು ಹೇಳಿದಾಗೆ ಮೊದಲೇ ಮೆನ್ಷನ್ ಮಾಡಿದ ಹಾಗೆ ಜೀವನ ಶೈಲಿ ಇರಬಹುದು. ಕಾರಣ ಜೀವನ ಶೈಲಿ ಇರಬಹುದು, ಅದು ಕಂಡು ಹಿಡಿಯಲಿಕ್ಕೆ ನಮ್ಗೆ ಇನ್ನೂ 10 ವರ್ಷ ಬೇಕಾಗ್ತದೆ. ಇವರನ್ನೆಲ್ಲ ಸ್ಟಡಿ ಮಾಡಿದ ನಂತರ ನಮ್ಗೆ ಗೊತ್ತಾಗ್ತದೆ, ನಮ್ಮನ್ನು ಕೂಡ ಸೇರಿಸಿ. ಸೊ ಅದನ್ನು ಹೇಗೆ ತಡೆಗಟ್ಬೋದು ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ನಾವು ಆದಷ್ಟು ಒಳ್ಳೆ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ಬಹುದು. ಅಂದ್ರೆ ನಾವು ಮಿತವಾಗಿ ಆಹಾರ ಸೇವಿಸುವಂಥದ್ದು, ಅಧಿಕವಾಗಿ ಹೊರಗಿನ ಆಹಾರ ಸೇವಿಸದೆ ಮನೆಯಲ್ಲಿ ಮಾಡಿದ ಆಹಾರ ಸೇವಿಸಿದ್ರೆ ಅದೇ ಬಹಳಷ್ಟು ಜೀವಕ್ಕೆ ಒಳ್ಳೆಯದಾದಂತಹ ಆಹಾರ, ಮನೆಯಲ್ಲಿ ಮಾಡಿದಂತಹ ಆಹಾರ. ಅದು ಬಿಟ್ರೆ ಎಕ್ಸಸೈಸ್, ವ್ಯಾಯಾಮ. ಸೊ ನಾವು ಕ್ಯಾನ್ಸರ್ ಅನ್ನು ತಡೆಗಟ್ಟುವ ಬಗ್ಗೆ ಮಾತಾಡೋದಾದ್ರೆ, ದಿನಕ್ಕೆ 30 ನಿಮಿಷ, ವಾರದಲ್ಲಿ 5 ದಿನ ವ್ಯಾಯಾಮ ಮಾಡಬೇಕು. ಇದರಿಂದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು ಅಂತ ರಿಸರ್ಚ್ ನಿಂದ ಕಂಡುಹಿಡಿದ ಆಗಿದೆ. ಸೊ ಅಷ್ಟನ್ನ ಯಾವುದೇ ರೀತಿಯ ವ್ಯಾಯಾಮ ಇರ್ಬೋದು, 30 ನಿಮಿಷ ಮಾಡಬೇಕು. ಅಂದ್ರೆ ನಮಗೆ ಬೆವರುವಂತಹ ವ್ಯಾಯಾಮ ಇರಬೇಕು. ಸುಮ್ಮನೆ ಮಾತಾಡ್ತಾ ನಡೆದಾಡ್ತಾ ಹೋದ್ರೆ ಆಗುದಿಲ್ಲ. ಫಾಸ್ಟ್ ವಾಕಿಂಗ್, ನಮ್ಗೆ ಸುಸ್ತಾಗ್ಬೇಕು ಆ 30 ನಿಮಿಷದಲ್ಲಿ. ಅಂತಹ ವ್ಯಾಯಾಮ ವಾರದಲ್ಲಿ ಮಿನಿಮಮ್ 5 ದಿನ, ಸ್ಯಾಟರ್ಡೆ ಸಂಡೇ ರೆಸ್ಟ್ ಕೊಡಬಹುದು. ಸೊ ಇದಿಷ್ಟು ವ್ಯಾಯಾಮ, ಮಿತವಾದ ಆಹಾರ. ಅದು ಬಿಟ್ರೆ ಈ ಧೂಮಪಾನ, ಮದ್ಯಪಾನ ಇದರ ಮೇಲೆ ಕಂಟ್ರೋಲ್ ಇಡುವಂಥದ್ದು. ಧೂಮಪಾನ ಅಬ್ಸಲ್ಯೂಟ್ ನೋ. ಯಾವುದೇ ರೀತಿಯ ಧೂಮಪಾನ ಅಂದ್ರೆ ಸ್ಮೋಕಿಂಗ್ ಇರ್ಬೋದು, ತಂಬಾಕು ಇರ್ಬೋದು, ಗುಟ್ಕಾ ಇರ್ಬೋದು, ಈವನ್ ಇನ್ ಮೈನ್ಯೂಟ್ ಅಮೌಂಟ್ಸ್, ವಾರದಲ್ಲಿ ಒಂದ್ಸರ್ತಿ ಆದ್ರೂ ಅದರಲ್ಲಿ ತುಂಬಾ ರಿಸ್ಕ್ ಇದೆ. ಸೊ ಅದನ್ನು ಮಾಡಲೇಬಾರದು. ಮದ್ಯಪಾನ, ಲಿಮಿಟೆಡ್ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಓಕೆ ಅಂತ ಹೇಳ್ತಾರೆ. ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಮಿನಿಮಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ತಗೊಂಡ್ರೆ ಏನು ತೊಂದರೆ ಇಲ್ಲ ಅಂತ. ಬಟ್
ಲಿವರ್ ಕಾಯಿಲೆ ತಡಿಲಿಕ್ಕೆ ಆಗುದಿಲ್ಲ. ಲಿವರ್ನ ಕಾಯಿಲೆ ಕ್ಯಾನ್ಸರೇ ಆಗಿರ್ಬೇಕು ಅಂತಿಲ್ಲ, ಸಿರೋಸಿಸ್ ಅಂತ ಹೇಳ್ತೇವೆ. ಅದನ್ನು ವಾರದಲ್ಲಿ ದಿನ 1 ಗ್ಲಾಸ್ ಕುಡಿದ್ರೂ ಸಾಕು ಸಿರೋಸಿಸ್ ಆಗ್ಲಿಕ್ಕೆ. ಸೊ ಏನೂ ಕಾಯಿಲೆ ಇಲ್ಲದೆ ಆರಾಮಕ್ಕೆ ಇರ್ಬೇಕಾ, ಇದನ್ನೆಲ್ಲ ಆದಷ್ಟು ತಡೆಗಟ್ಟಲಿಕ್ಕೆ ಟ್ರೈ ಮಾಡಿ, ಏನು ಮುಟ್ಟದೇ ಇರ್ಲಿಕ್ಕೆ ಟ್ರೈ ಮಾಡಿ. ಅದು ಬಿಟ್ರೆ ನಮ್ಮ ದೈನಂದಿನ ಇದರಲ್ಲಿ ವ್ಯಾಯಾಮವನ್ನು ಮೈಗೂಡಿಸ್ಕೊಳ್ಬೇಕು. ಅದು ಬಿಟ್ರೆ ಆಹಾರವನ್ನು ಚೆನ್ನಾಗಿ ತಗೊಳ್ಬೇಕು. ಇದಿಷ್ಟು ಬೇಸಿಕ್ ಫಾರ್ ಪ್ರಿವೆಂಟಿಂಗ್ ಎನಿ ಫಾರ್ಮ್ ಆಫ್ ಕ್ಯಾನ್ಸರ್. ಓಕೆ. ಇನ್ನು ಅದರ ಮಧ್ಯೆ ಈಗ ಚಿಕಿತ್ಸೆಯ ವಿಚಾರಕ್ಕೆ ಬಂದ್ರೆ ಬಹುಶಃ ಈ ಸಮಸ್ಯೆಗೆ ತುತ್ತಾದವರ ಮನೋಸ್ಥಿತಿ ಕೂಡ ಅವರದರಿಂದ ರಿಕವರ್ ಆಗೋದಕ್ಕೆ ಬಹಳಷ್ಟು ಒಂದು ಪರಿಣಾಮಕಾರಿ ಆಗುತ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಆಗ್ಲೇ ಒಂದು ಮಾತನ್ನ ಹೇಳಿದ್ರೆ, ಚಿಕಿತ್ಸೆ ಕೊಟ್ರೆ ಒಂದಷ್ಟು ಅವರ ಜೀವಿತ ಅವಧಿಯನ್ನ ಸ್ವಲ್ಪ ವಿಸ್ತರಣೆ ಮಾಡಬಹುದು ಅನ್ನುವಂಥದ್ದು. ಆದ್ರೆ ಹೆಚ್ಚಿನವರು ಚಿಕಿತ್ಸೆಯನ್ನ ಪಡೆದು ಬಹಳಷ್ಟು ಸುದೀರ್ಘ ಅವಧಿಗೆ ಬದುಕಿರುವಂತವ್ರು ಇರ್ತಾರೆ. ಬಹುಶಃ ಅದನ್ನ ಸ್ವೀಕಾರ ಮಾಡೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತಾ ಅನ್ನುವಂಥದ್ದು. ಸೊ ಅದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ನಾನು ಹೇಳಿದೆ ಅವಾಗ. ಇದು ಬರೀ ಇದಲ್ಲ, ಬರೀ ಕೀಮೊಥೆರಪಿ, ರೇಡಿಯೇಷನ್, ಆಪರೇಷನ್ ಮಾತ್ರ ಅಲ್ಲ. ಅದು ಬಿಟ್ರೆ ಕೌನ್ಸಿಲಿಂಗ್ ಸಹ ಬೇಕಾಗ್ತದೆ. ಅದು ದಟ್ ಇಸ್ ಅ ವೆರಿ ಇಗ್ನೋರ್ಡ್ ಪಾರ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ನಾವು ಏನೋ ತೊಂದರೆ ಇಲ್ಲ, ಅವ್ರು ಆಕ್ಸೆಪ್ಟ್ ಮಾಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ತಗೊಳ್ತಾರೆ ಅಂತ ಅನ್ಕೊಳ್ತೇವೆ. ಹಾಗೆ ಅಲ್ಲ. 2 ವರ್ಷ ಟ್ರೀಟ್ಮೆಂಟ್ ಮುಗ್ದ ಮೇಲೆ ಸಹ ಅವರಿಗೆ ಕೆಲವರಿಗೆ ಮೆಂಟಲಿ ತುಂಬಾ ಎಫೆಕ್ಟ್ ಆಗಿರ್ತದೆ. ಸೊ ಕೌನ್ಸಿಲಿಂಗ್ ಫಾರ್ಮ್ಸ್ ಅ ಬಿಗ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ನಾವು ಟ್ರೀಟ್ಮೆಂಟ್ ಕೊಡೋದು ಬರೀ 5 ನಿಮಿಷ ಇರ್ಬೋದು ಪೇಷಂಟ್ ಕ್ಲಿನಿಕ್ಕಿಗೆ ಬಂದಾಗ. ಅವ್ರ ಹತ್ರ ನಾವು ಮಿನಿಮಮ್ 40 ನಿಮಿಷ ಮಾತಾಡ್ತೇವೆ ಅವರನ್ನು ಸಮಾಧಾನ ಮಾಡ್ಲಿಕ್ಕೆ. ಕ್ಯಾನ್ಸರ್ ಇಸ್ ನಾಟ್ ಅನ್ ಈಸಿ ಡಯಾಗ್ನೋಸಿಸ್. ಸಡನ್ಲಿ ನೀವು ಮುಂದೆ ಕೂತಾಗ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಜನರಿಗೆ ಆಕ್ಸೆಪ್ಟ್ ಮಾಡೋದು ಕಷ್ಟ. ಸೊ ಇಟ್ ನೀಡ್ಸ್ ಅ ಲಾಟ್ ಆಫ್ ಫ್ಯಾಮಿಲಿ ಸಪೋರ್ಟ್. ಅಂದ್ರೆ ಸರ್ಜರಿ ಮಾಡುವಾಗ ಒಂದು ಸ್ವಲ್ಪ ದಿನ ಕೈಯೆಲ್ಲ ನೋವು ಬರ್ತದೆ, ಕ್ಯಾನ್ಸರ್ ಆಪರೇಟ್ ಮಾಡಿದ ಜಾಗದಲ್ಲಿ ನೋವು ಇರ್ತದೆ. ಕೀಮೊಥೆರಪಿ ತಗೊಳ್ಳುವಾಗ ತುಂಬ ಕ್ಷೀಣ, ದೇಹ ತುಂಬ ವೀಕ್ ಆಗ್ತದೆ, ವಾಂತಿ ಬರುವ ಸೆನ್ಸೇಷನ್ ಇರ್ತದೆ, ಕೂದಲು ಉದುರ್ತದೆ, ನೇಲ್ಸ್ ಎಲ್ಲ ಕಪ್ಪಾಗ್ತದೆ, ನೇಲ್ ಉದುರಿ ಹೋಗ್ತದೆ, ಇಂಥದ್ದೆಲ್ಲ ಆಗ್ತವೆ. ಇದೆಲ್ಲ ಆಗೋದನ್ನ ಆಕ್ಸೆಪ್ಟ್ ಮಾಡೋದು ಈಸಿ ಅಲ್ಲ ಪೇಷಂಟಿಗೆ. ಸೊ ಅದರ ಅಕ್ಕಪಕ್ಕದವರು ತುಂಬಾ ಮ್ಯಾಟರ್ ಆಗ್ತಾರೆ. ಅಂದ್ರೆ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್ ಮಾಡ್ಬೇಕಾಗ್ತದೆ. ಸೊ ಫ್ಯಾಮಿಲಿಯವರು ಅರ್ಥ ಮಾಡ್ಕೊಳ್ಬೇಕು, ಇದನ್ನೆಲ್ಲ ತಗೊಂಡ್ರೆ ಗುಣ ಆಗ್ತಾರೆ ಅವರು ಅಂತ. ಸೊ ಆವಾಗ ಅವರು ಮೆಂಟಲ್ ಸಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಪೇಷಂಟಿಗೆ. ಅದು ಬಿಟ್ರೆ ರೇಡಿಯೇಷನ್ ಕೊಡುವಾಗ್ಲೂ ಹಾಗೆ ಆ ಭಾಗ ತುಂಬಾ ಕಪ್ಪಾಗ್ತದೆ. ಫಾರ್ ಎಕ್ಸಾಂಪಲ್ ಇದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಲ್ಲಿ ರೇಡಿಯೇಷನ್ ಕೊಡುವಾಗ ಮುಖ ಎಲ್ಲ ಕಪ್ಪಾಗ್ತದೆ. ಸೊ ನಾವು ನಮ್ಮ ಮುಖ ನೋಡುವಾಗ ನಮ್ಮ ಗುರುತ ನಮ್ಗೆ ಸಿಗದೇ ಇರುವಾಗ ತಲೆ ಬಿಸಿ ಆಗ್ತದೆ ಯಾರಿಗಾದ್ರೂ. ಸೊ ಇದೆಲ್ಲ ಆಸ್ಪೆಕ್ಟ್ಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಇದನ್ನೆಲ್ಲ ನಾವು ಆಗಾಗ ಡೀಲ್ ಮಾಡ್ಬೇಕಾಗ್ತದೆ ಬಹಳಷ್ಟು ಸ್ಟೇಜಸ್ ಅಲ್ಲಿ. ಇನ್ನು ಸ್ಟೇಜ್ 4 ಅಲ್ಲಿ ಅವರು ಇನ್ನು ಬಹಳಷ್ಟು ಜನರಿಗೆ ನಾವು ಹೇಳೋದಿಲ್ಲ ಸ್ಟೇಜ್ 4 ಅಂತ. ಬಿಕಾಸ್ ಅವರು ನನಗೆ ಸ್ಟೇಜ್ 4 ಕ್ಯಾನ್ಸರ್ ಇದೆ ಅನ್ನುವ ಕಾರಣದಿಂದ ಜಾಸ್ತಿ ನೋವು ಅನುಭವಿಸ್ತಾರೆ ಕ್ಯಾನ್ಸರ್ಗಿಂತ ಹೆಚ್ಚಾಗಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಆಪರೇಷನ್ ಬೇಕಾಗುದಿಲ್ಲ, ನಿಮಗೆ ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಲ್ಲಿ ಗುಣ ಮಾಡ್ತೇವೆ, ಆದಷ್ಟು ಗುಣ ಮಾಡ್ತೇವೆ ಅಂತ ಹೇಳಿ ಕಳಿಸ್ತೇವೆ. ಸೊ ಅವರ ಫ್ಯಾಮಿಲಿಗೆ ಮಾತ್ರ ಹೇಳ್ತೇವೆ ನಾವು ಸ್ಟೇಜ್ 4 ಅಂತ. ಸೊ ಅದನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ಬಹಳಷ್ಟು ಜನರಿಗೆ. ಸೊ ಈ ಆಲ್ ಆಸ್ಪೆಕ್ಟ್ಸ್ ಬಿಕಮ್ ಇಂಪಾರ್ಟೆಂಟ್. ಇನ್ನು ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ, ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಪ್ಯಾಲಿಯೇಟಿವ್ ಮೆಡಿಸಿನ್ ಅಂದ್ರೆ ಲೇಟ್ ಸ್ಟೇಜಸ್ ಆಫ್ ಕ್ಯಾನ್ಸರ್ ಅಲ್ಲಿ ನೋವು ತುಂಬಾ ಅಧಿಕವಾಗಿರ್ತದೆ. ಕೆಲವು ಜಾಗದಲ್ಲಿ ಈಗ ಹೊಟ್ಟೆ ಕ್ಯಾನ್ಸರ್ ಇದ್ರೆ ಬಹಳಷ್ಟು ನೋವು ಇರ್ತದೆ ಹೊಟ್ಟೆಯಲ್ಲಿ. ಬೋನ್ ಇದ್ದು ಕ್ಯಾನ್ಸರ್ ಇದ್ರೆ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಮ್ಮೆ, ಲಿಮ್ಸ್ ಅಲ್ಲೆಲ್ಲ ಇದ್ರೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್, ಕೆಮ್ಮು ಎಲ್ಲ ಬರ್ತದೆ, ಶ್ವಾಸಕೋಶದ ಸುತ್ತ ನೀರು ತುಂಬಿಕೊಳ್ತದೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಚಾನ್ಸಸ್ ಇರ್ತದೆ. ಲಿವರಿಗೆ ಸ್ಪ್ರೆಡ್ ಆಗಿದ್ರೆ, ಬ್ರೈನ್ ಅಲ್ಲಿ ಸ್ಪ್ರೆಡ್ ಆಗಿದ್ರೆ ಫಿಟ್ಸ್ ಬರ್ತದೆ, ಇಂಥದ್ದೆಲ್ಲ ಆಗ್ತದೆ. ನೋವು ಹೆಚ್ಚಾಗಿರುವಾಗ ನೋವಿದ್ದು ಟ್ರೀಟ್ಮೆಂಟ್ಗೋಸ್ಕರ ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ಎಂಡ್ ಆಫ್ ಲೈಫ್ ಕೇರ್ ಕೊಡುವಂಥವ್ರು ಇವರು. ಅಂದ್ರೆ ಬೇಸಿಕಲಿ ಅವರ ಸಿಂಪ್ಟಮ್ಸ್ ಮ್ಯಾನೇಜ್ ಮಾಡೋದು, ಅವರಿಗೆ ಏನೆಲ್ಲ ತೊಂದರೆ ಆಗ್ತಾ ಉಂಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂದ್ರೆ ಫಿಟ್ಸ್ ಬಂದ್ರೆ ಫಿಟ್ಸಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ನೋವು ಅಧಿಕವಾಗಿದ್ರೆ ನೋವಿಗೆ ಇಂಜೆಕ್ಷನ್ ಕೊಡುವಂಥದ್ದು. ಅವರು ಇರುವಷ್ಟು ದಿನ ಆದಷ್ಟು ಕಂಫರ್ಟಬಲ್ ಆಗಿ ಇರಲಿ ಅಂತ ನೋಡ್ಕೊಳ್ಳೋದು, ಎಂಡ್ ಆಫ್ ಲೈಫ್ ಕೇರ್ ಅಂತ ಹೇಳ್ತೇವೆ ನಾವು. ಸೊ ಇದು ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಈಗ ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಆಸ್ಪೆಕ್ಟ್ಸ್ ಆಫ್ ಟ್ರೀಟ್ಮೆಂಟ್. ಬರೀ ಇದು 3 ಮಾತ್ರ ಅಂತ ಅನ್ಕೊಳ್ತೇವೆ, ಬಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಮಚ್ ಮೋರ್ ದನ್ ದಟ್. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯವನ್ನ, ಆತ್ಮಸ್ಥೈರ್ಯವನ್ನು ತುಂಬಿಸುವ ಕೆಲಸ ಕೂಡ ಆಗ್ಲೇಬೇಕು ಅನ್ನುವಂಥದ್ದು. ಓಕೆ. ಅದರ ಜೊತೆಗೆ ಇನ್ನೊಂದಷ್ಟು ಸವಾಲುಗಳು ಕೂಡ ಇರುವಂಥದ್ದು. ಅಂದ್ರೆ ಹೆಚ್ಚಿನ ವೈದ್ಯರಿಗೆ ಈಗ
ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ಹೆಚ್ಚಿರುವಂಥದ್ದು. ಸೊ ಮಾಹಿತಿಗಳು ಬರುವಂಥದ್ದು ನಮಗೆ ಸಿಗುವಂಥದ್ದು ನೈಜವ ಅಥವಾ ಸುಳ್ಳ ಅನ್ನುವಂಥದ್ದನ್ನ ಖಚಿತಪಡಿಸುವಂಥದ್ದಿಲ್ಲ. ಅದಕ್ಕೆ ಈ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳಷ್ಟು ತಪ್ಪು ಮಾಹಿತಿಗಳು ಕೂಡ ಹರಿದಾಡ್ತಾ ಇರುತ್ತೆ. ಸೊ ನೀವು ಗಮನಿಸಿದ ಹಾಗೆ ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದಷ್ಟು ಮಂದಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ಹಳ್ಳಿ ಮದ್ದಿನ ಇತ್ಯಾದಿ ಒಂದು ಅದರ ಮೊರೆ ಹೋಗುವಂಥದ್ದು ಕೂಡ ಇರುತ್ತೆ. ಸೊ ಇದು ಎಷ್ಟು ಅಪಾಯಕಾರಿ, ಇದರ ಬಗ್ಗೆ ಏನ್ ಹೇಳ್ತೀರಿ? ಸೊ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ಅಂದ್ರೆ ಅಲೋಪತಿಕ್ ಮೆಡಿಸಿನ್ ಅಂತ ಏನ್ ಹೇಳ್ತಾರೆ, ಆಂಕಾಲಜಿ ಟ್ರೀಟ್ಮೆಂಟ್ ಇಸ್ ಅಬೌಟ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂದ್ರೆ ನಾವು ಸಾವಿರಾರು ಗಟ್ಟಲೆ ಜನ ಅಂದ್ರೆ ಒಂದು 10,000 15,000 ಜನರಲ್ಲಿ ಇದನ್ನು ಟೆಸ್ಟ್ ಮಾಡಿ ಇದು ಇಷ್ಟು ಪರ್ಸೆಂಟೇಜ್ ಎಫೆಕ್ಟ್ ಕೊಡ್ತದೆ ಅಂದ್ರೆ 90-95% ಜಾಸ್ತಿ ಎಫೆಕ್ಟ್ ಕೊಡ್ತದೆ, ಏನು ತೊಂದರೆ ಆಗುದಿಲ್ಲ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಇದನ್ನು ಟ್ರೀಟ್ಮೆಂಟ್ ರೂಪದಲ್ಲಿ ತರುವಂಥದ್ದು. ಸೊ ಇದು ಎವಿಡೆನ್ಸ್ ಮಾಡದೆ ನಾವು ಡೈರೆಕ್ಟ್ಲಿ ಮಾಡುದಿಲ್ಲ. ಸೊ ಇದು ಆನಿಮಲ್ಸ್ ಅಲ್ಲಿ ಫಸ್ಟ್ ಸ್ಟಡಿ ಆಗ್ತದೆ, ಮತ್ತೆ ಸ್ಟೇಜ್ 4 ಪೇಷಂಟ್ಸ್ ಅಲ್ಲಿ ಕೆಲವರಲ್ಲಿ ಟೆಸ್ಟ್ ಆಗ್ತದೆ, ಆಮೇಲೆ ಸ್ಟೇಜ್ 1, 2, 3ಗೆ ಬರ್ತದೆ. ಸೊ ಅದು ಬರುವಾಗ ನಮಗೆ ಆಲ್ರೆಡಿ ಇದು ವರ್ಕ್ ಆಗ್ತದೆ ಅನ್ನುವಂಥದ್ದು ಪ್ರೂಫ್ ಇದೆ, ಅದಕ್ಕೋಸ್ಕರ ನಾವು ಈ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರುವಂಥದ್ದು. ಬಟ್ ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅಲ್ಲಿ ಈ ಎವಿಡೆನ್ಸ್ ಕಡಿಮೆ. ಸೊ ಬಿಕಾಸ್ ರಿಸರ್ಚ್ನ ಓರಿಯೆಂಟೇಷನ್ ಸ್ವಲ್ಪ ಕಡಿಮೆ. ಬಟ್ ನಾನು ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಅದು ಓದಲಿಲ್ಲ. ನಾನು ಓದಿರುವ ಮೆಡಿಸಿನ್ ವರ್ಕ್ ಆಗ್ತದೆ ಅನ್ನುವ ಕಾನ್ಫಿಡೆನ್ಸ್ಗಿಂತ ಜಾಸ್ತಿ ನಮ್ಮಲ್ಲಿ ಪ್ರೂಫ್ ಇದೆ, ಎವಿಡೆನ್ಸ್ ಇದೆ ದಟ್ ಇಟ್ ವರ್ಕ್ಸ್. ದಟ್ ಇಸ್ ದ ರೀಸನ್ ವಿ ಗಿವ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ವರ್ಲ್ಡ್ ಓವರ್. ಜಗತ್ತಿಗೆ ಎಲ್ಲೇ ಹೋದ್ರೂ ಇದೇ ಟ್ರೀಟ್ಮೆಂಟ್ ಕೊಡುವಂಥದ್ದು, ಬಿಕಾಸ್ ದಿಸ್ ಇಸ್ ಎವಿಡೆನ್ಸ್ಡ್. ಸೊ ಆ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ರೆ ಬೇರೆ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ನಾವು ಕಂಪೇರ್ ಮಾಡಬಹುದು. ಇಲ್ಲಿ ಎವಿಡೆನ್ಸ್ ಇರದೇ ಇರುವ ಕಾರಣ ನಾವು ಆದಷ್ಟು ಸ್ಟಿಕ್ ಟು ಕ್ಯಾನ್ಸರ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ತುಂಬಾ ಜನ ಬರ್ತಾರೆ ಸ್ಟೇಜ್ 4 ಅಲ್ಲಿ ಬರುವಂತವರು, ನಾವು ಹಳ್ಳಿ ಮದ್ದು ಮಾಡಿದೆವು, ಅರಿಶಿನ ಹಚ್ಚಿದೆವು ಅಂತೆಲ್ಲ ಹೇಳಿ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಅದು ಟೇಕ್ ಯುವರ್ ಓನ್ ಜಡ್ಜ್ಮೆಂಟ್. ಈಗ ಒಂದು ಆಯ್ತು, ನಿಮಗೆ ಬೇರೆ ಏನೂ ಸಾಧ್ಯ ಆಗಲಿಲ್ಲ, ಅದಕ್ಕೆ ಹೋದ್ರಿ, ಬಟ್ 1 ತಿಂಗಳು ನೋಡಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಚೇಂಜ್ ಯುವರ್ ಸಿಸ್ಟಮ್ ಆಫ್ ಮೆಡಿಸಿನ್. ಇನ್ನೊಬ್ಬರ ಹತ್ರ ಯಾರ ಹತ್ರ ಆದ್ರೂ ಹೋಗಿ, ಬಿಕಾಸ್ ನೀವು ಬೇಗ ಬರದಿದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಮ್ಮ ಹತ್ರ ಬೇಗ ಬಂದ್ರೆ ನಾವು ಇದನ್ನು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಬೋದು. ಇನ್ನು ಕೆಲವರು ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ನಾವು ಇದನ್ನು ಜೊತೆಗೆ ತಗೊಳ್ಬೋದಾ ಅಂತ ಕೇಳ್ತಾರೆ, ಕೆಲವು ಹಳ್ಳಿ ಮದ್ದನ್ನು ಜೊತೆಗೆ ತಗೊಳ್ಬೋದಾ. ಆದ್ರೆ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಕೊಡುವ ಡ್ರಗ್ಸ್ ಮತ್ತು ಆ ಹಳ್ಳಿ ಮದ್ದಲ್ಲಿ ಇರುವ ಡ್ರಗ್ಸ್ ಏನಾದ್ರೂ ಕ್ರಾಸ್ ರಿಯಾಕ್ಷನ್ ಆಗುವ ಚಾನ್ಸಸ್ ಇರ್ತದೆ. ಅದು ನಮ್ಗೆ ಆಗ್ತದೋ ಇಲ್ವೋ ಅಂತ ನಾವು ಅದನ್ನು ಟೆಸ್ಟ್ ಮಾಡಿ ನೋಡ್ಲಿಲ್ಲ, ನಮಗೆ ಗೊತ್ತಾಗುದಿಲ್ಲ. ಸೊ ನಾವು ಯೂಶಲಿ ಆ ತರ ಹೇಳುವಂತವರಿಗೆ ಟ್ರೀಟ್ಮೆಂಟ್ ಮುಗಿಸಿ ಅದಾದ್ಮೇಲೆ ಬೇಕಾದ್ರೆ ಹಳ್ಳಿ ಮದ್ದು ಮಾಡಿ ಅಂತ ಹೇಳ್ತೇವೆ. ಬಿಕಾಸ್ ಅವರಿಗೆ ಬೇಡವೇ ಬೇಡ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಡಿಸ್ಕರೇಜ್ ಆಗ್ತದೆ, ಬಿಕಾಸ್ ಅವರು ಅದನ್ನು ನಂಬಿ ಬರುವಂತವರು ಬಹಳಷ್ಟು ಜನ ಇರ್ತಾರೆ. ಸೊ ನಮ್ಮ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ನೀವು ಅದನ್ನು ತಗೊಳ್ಳಿಬೇಕಾದ್ರೆ ಅಂತ ಹೇಳ್ತೇವೆ. ಬಟ್ ದಿಸ್ ಇಸ್ ಎವಿಡೆನ್ಸ್ಡ್. ನಾವು ಗುಣ ಮಾಡಿ ನೋಡಿದ್ದೇವೆ, ಗುಣ ಮಾಡಿ ನಮ್ಮ ಹತ್ರ ಬರುವ ಪೇಷಂಟ್ಸ್ ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ಫಾಲೋ ದಿಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಸ್ಪೆಷಲಿ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಬೇರೆ ಟ್ರೀಟ್ಮೆಂಟ್ ಅಲ್ಲಿ ಜೀವಕ್ಕೆ ಅಪಾಯ ಇಲ್ಲ, ಇದರಲ್ಲಿ ಲೇಟ್ ಆಗಿ ಬಂದ್ರೆ ಇಲ್ಲ ಟ್ರೀಟ್ಮೆಂಟ್ ಬೇಗ ತಗೊಳ್ಳೋದಿದ್ರೆ ಜೀವಕ್ಕೆ ಅಪಾಯ. ಸೊ ಅದಕ್ಕೋಸ್ಕರ ಆ ಜೀವದ ಬೆಲೆಗೋಸ್ಕರ ಆದಷ್ಟು ಬೇಗ ಬಂದು ಈ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ, ಇದನ್ನು ನಂಬಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಡಾಕ್ಟರ್ ಯಾರೇ ಆಗಿರ್ಲಿ ಅವರನ್ನು ನಂಬಿ ಅವರ ಟ್ರೀಟ್ಮೆಂಟ್ಗೋಸ್ಕರ. ಈಗ ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳನ್ನು ನೋಡಿದ ಬಳಿಕ ಅಥವಾ ಒಂದಷ್ಟು ಲಕ್ಷಣಗಳನ್ನು ಹೋಲಿಕೆ ಇರುವಂತ ಒಂದು ವ್ಯಕ್ತಿಗಳಿರ್ಬೋದು. ಸೊ ಅವರಿಗೆ ಈಗ ಒಂದು ಸಂಶಯ ಇದ್ರೆ ಅದನ್ನು ನಿವಾರಿಸಬೇಕು ಅಂತಂದ್ರೆ ಡಾಕ್ಟರ್ ಬಳಿ ಬರಬೇಕು. ಸೊ ನೇರವಾಗಿ ಡಾಕ್ಟರ್ ಬಳಿ ಬಂದ್ರೆ ಅದಕ್ಕೆ ತಪಾಸಣೆಯನ್ನು ಮಾಡುವಂತ ವ್ಯವಸ್ಥೆಗಳಿದೆಯಾ, ಹೇಗೆ ಅಂತ? ಅರ್ಥ ಆಗ್ಲಿಲ್ಲ ಅಂದ್ರೆ, ಈಗ ಈ ಕಾರ್ಯಕ್ರಮಗಳನ್ನ ನೋಡಿದ ಮೇಲೆ ಈಗ ಒಂದಷ್ಟು ಲಕ್ಷಣಗಳು ಯಾವ ತರ ಇರುತ್ತೆ ಅಂದ್ರೆ ಬಹುಶಃ ಡಾಕ್ಟರ್ ಬಳಿ ಹೋಗಿಲ್ಲದೆ ಇರುವಂತವರಿಗೆ ಒಂದು ಸಂಶಯ ಕಾಡಬಹುದು. ಸೊ ನಾವು ಒಮ್ಮೆ ಸಂಶಯ ಇದ್ದವರು ಯಾವಾಗ್ಲೂ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಸಂಶಯ ಇದ್ದಾಗ 95% ಅದು ಏನೂ ಇಲ್ಲದೆ ಇರಬಹುದು. ಒಂದು ಗಂಟು ಅಂತ ಕಾಣಿಸ್ಕೊಂಡ್ರೆ ಅದು ಯಾವಾಗ್ಲೂ ಕ್ಯಾನ್ಸರ್ ಆಗಿರುವುದಿಲ್ಲ, ಕ್ಯಾನ್ಸರ್ ಇಲ್ಲದೆ ಏನೂ ಇಲ್ಲದೆ ಇರ್ಬೋದು. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಯಾವಾಗಲೂ ನಮಗೆ ಯಾವುದೇ ಡೌಟ್ ಇದ್ದಲ್ಲಿ ನಾವೀಗ ಜಾಸ್ತಿ ಎನ್ಕರೇಜ್ ಮಾಡುವಂಥದ್ದು, ನಮ್ಮಲ್ಲಿ ಮ್ಯಾಮೋಗ್ರಫಿಕ್ ಸ್ಕ್ರೀನಿಂಗ್ ನ್ಯಾಷನಲ್ ಪ್ರೋಗ್ರಾಮ್ ಆಗಿ ಇಲ್ಲ. ಬಹಳಷ್ಟು ದೇಶಗಳು, ಪಾಶ್ಚಾತ್ಯ ದೇಶಗಳಲ್ಲಿ, ಯುರೋಪ್ನಂತಹ ದೇಶಗಳಲ್ಲಿ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಇಸ್ ಅ ನ್ಯಾಷನಲ್ ಪ್ರೋಗ್ರಾಮ್. ಅಂದ್ರೆ ಸರ್ಕಾರವೇ 2 ವರ್ಷಕ್ಕೊಮ್ಮೆ ಹೆಣ್ಣು ಮಕ್ಕಳನ್ನು ಕರೆಸಿ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಮಾಡಿಸ್ತದೆ. ಇಟ್ ಇಸ್ ಅ ಮ್ಯಾಂಡೇಟರಿ ಪ್ರೋಗ್ರಾಮ್. ಬಟ್ ನಮ್ಮಲ್ಲಿ ಆ ಸವಲತ್ತಿಲ್ಲ. ಮ್ಯಾಮೋಗ್ರಫಿ ಈಸ್ ಎಕ್ಸ್ಪೆನ್ಸಿವ್, ನಮ್ಮಲ್ಲಿ ಇರುವ ಜನಸಂಖ್ಯೆಗೆ ಅದನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್ಕಾರಕ್ಕೆ. ಸೊ ಅದು ಇಟ್ ಇಸ್ ನಾಟ್ ಮ್ಯಾಂಡೇಟರಿ, ಇಟ್ಸ್ ಅನ್ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್. ಅಂದ್ರೆ ಪೇಷಂಟ್ ನಮ್ಮಲ್ಲಿ ಬಂದಾಗ ಅವರು 40 ವರ್ಷ ಮೇಲ್ಪಟ್ಟವರಾಗಿದ್ರೆ, ಈಗ ನನ್ನಲ್ಲಿ ಬರುವ ಕೆಲವು ಪೇಷಂಟ್ಸ್ಗೆ ಮ್ಯಾಮೋಗ್ರಫಿ ಮಾಡಿಸಿ, ನಿಮ್ಮ ಏಜ್ ಅಲ್ಲಿ ರಿಸ್ಕ್ ಇರ್ತದೆ, ಸೊ ಒಮ್ಮೆ ಮಾಡಿಸಿ ತೋರಿಸಿ ಅಂತ ಹೇಳ್ತೇವೆ ನಾವು. ಸೊ ನಮ್ಮಲ್ಲಿ ಬೇರೆ ಯಾವುದಕ್ಕೂ ಬಂದವರಿಗೆ ನಾವು
ಮ್ಯಾಮೋಗ್ರಫಿ ಮಾಡಿಸ್ತೇವೆ ಅನ್ನುವ ಕಾರಣ. ಅದು ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ. ಓಕೆ. ಸೊ ಹಾಗೆ ಸಂಶಯ ಇದ್ದವರು ಬಂದು ತೋರಿಸ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಆದಷ್ಟು. ಲೈಕ್ ಐ ಸೆಡ್ 90% ಆಫ್ ದ ಟೈಮ್ ಇಟ್ ಇಸ್ ನಥಿಂಗ್. ಬಟ್ ಅದನ್ನು ಡಾಕ್ಟರ್ ಹೇಳಿ ಏನು ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಬಿಕಾಸ್ ಯಾವುದು ಇಟ್ಸ್ ಅ ಮಿಸ್ಡ್ ಆಪರ್ಚುನಿಟಿ. ಅದರ್ವೈಸ್ ಏನಾದರೂ ಇದ್ದು ನಾವು ಅದನ್ನು ತೋರಿಸ್ಕೊಳ್ಳೋದಿದ್ರೆ ನಾವು ತೋರಿಸೋದು ಡಿಲೇ ಮೀರಿ ಹೋದ್ರೆ ತೊಂದರೆ ಅನ್ನುವಂಥದ್ದು. ಓಕೆ. ಇನ್ನು ಕೊನೆಯದಾಗಿ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಾಗಿರ್ಬೋದು, ಜನರಿಗೆ ಒಬ್ಬ ವೈದ್ಯರಾಗಿ ನಿಮ್ಮ ಕಿವಿ ಮಾತನ್ನು ಹೇಳೋದಿದ್ರೆ? ಕಿವಿ ಮಾತು ಅನ್ನುವಂಥದ್ದು ಮೇಜರ್ಲಿ ಡಾಕ್ಟರ್ ಹತ್ರ ಆದಷ್ಟು ಬೇಗ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವುದೇ ಸಂಶಯ ಇದ್ದಲ್ಲಿ ಆದಷ್ಟು ಬೇಗ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. 40 ವರ್ಷದ ಮೇಲೆ ಆಸ್ ಯು ಏಜ್, ಅಂದರೆ ವಯಸ್ಸಾಗ್ತಾ ಇದ್ದಾಗೆ ಎಲ್ಲ ಕ್ಯಾನ್ಸರ್ಗಳ ಚಾನ್ಸಸ್ಸು ಹೆಚ್ಚು. ಸೊ ಚಾನ್ಸಸ್ ಆಫ್ ಮ್ಯೂಟೇಷನ್ಸ್ ಇನ್ ದ ಬಾಡಿ ಆರ್ ಮೋರ್. ಸೊ ಹಾಗೆ ಕ್ಯಾನ್ಸರ್ನ ಚಾನ್ಸಸ್ ಹೆಚ್ಚು. ಆವಾಗ 40 ವರ್ಷದ ಮೇಲೆ ನಾವು ಆದಷ್ಟು ಜಾಗರೂಕರಾಗಿರ್ಬೇಕು, ಇದನ್ನೆಲ್ಲ ಮಾಡ್ತಾ ಇರಬೇಕು. ನಾವು ಬ್ರೆಸ್ಟ್ನಲ್ಲಿ ಹೇಳೋದಾದ್ರೆ, ಬಿಕಾಸ್ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಇಸ್ ನಾಟ್ ಅ ನ್ಯಾಷನಲ್ ಪ್ರೋಗ್ರಾಮ್, ನಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನ ಅಡ್ವೈಸ್ ಮಾಡ್ತೇವೆ. ಅಂದ್ರೆ ಪ್ರತಿ ಹೆಣ್ಣು ಮಗಳು ತಿಂಗಳಲ್ಲಿ 1 ಸರ್ತಿ, ಯೂಶಲಿ ಪೀರಿಯಡ್ಸ್ನ ನಂತರ, ಮುಟ್ಟಾಗಿ 1 ವಾರದ ನಂತರ ತಾನೇ ಸ್ತನವನ್ನು ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ. ಪ್ರಿಫರೆಬ್ಲಿ ಒಂದು ಕನ್ನಡಿಯ ಮಿರರ್ನ ಮುಂದೆ ನಿಂತ್ಕೊಂಡು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು. ಮಾಡಿಕೊಂಡು ತನಿಗೆ ಏನಾದರೂ ಸಂಶಯ ಇದ್ದಲ್ಲಿ ಆದಷ್ಟು ಬೇಗ ಡಾಕ್ಟ್ರನ್ನ ಹೋಗಿ ಕಂಡು ಹಿಡಿಬೇಕು. ಅಟ್ಲೀಸ್ಟ್ ಅವರೇ ಪರೀಕ್ಷೆ ಮಾಡಿಕೊಂಡ್ರೆ ಏನಾದರೂ ಕಂಡು ಹಿಡಿದು ಆದಷ್ಟು ಬೇಗ ಬರಲಿ ಅಂತ ಅನ್ನೋದಕ್ಕೋಸ್ಕರ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ನೀವು ಗೂಗಲ್ ಮಾಡಿದ್ರೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೇಗೆ ಮಾಡಬೇಕು ಅನ್ನುವಂಥ ಮಾಹಿತಿನೂ ಸಿಗ್ತದೆ. ಫ್ಲಾಟ್ ಆಫ್ ದ ಫಿಂಗರ್ಸ್, ಅಂದರೆ ಈ ಭಾಗದಲ್ಲಿ ಮುಟ್ಟಿ ನೋಡಿದ್ರೆ ಎಲ್ರಿಗೂ ಗಂಟಿರ್ತದೆ ಅಂತ ಅನಿಸ್ತದೆ. ಸೊ ಈ ಭಾಗದಲ್ಲಿ ಬ್ರೆಸ್ಟ್ನ ಎಲ್ಲ ಭಾಗವನ್ನು ಮುಟ್ಟಿ ನೋಡಿ ಪರೀಕ್ಷೆ ಮಾಡಿಕೊಳ್ಬೇಕು ಅಂತ. ಸೊ ಯಾವುದೇ ಸಂಶಯ ಇದ್ದಲ್ಲಿ ಆದಷ್ಟು ಬೇಗ ಪರಿಹಾರ ಮಾಡ್ಕೊಳ್ಬೇಕು ಡಾಕ್ಟರ್ ಹತ್ರ ತೋರಿಸಿ. ಸೊ ಇದರಿಂದ ನಾವು ಚಿಕ್ಕದೇ 1 ಸೆಂಟಿಮೀಟರ್ ಅಷ್ಟು ಸೈಜ್ನ ಗಂಟನ್ನು ಬಹಳಷ್ಟು ಬೇಗ ಕಂಡು ಹಿಡಿಬಹುದು. ಸೊ ಅದರಲ್ಲಿ ಏನಾದರೂ ಸಸ್ಪಿಷನ್ ಇದ್ರೆ ನಾವು ಮುಂದೆ ನಾನು ಹೇಳಿದ ಹಾಗೆ ಮ್ಯಾಮೋಗ್ರಫಿ, ಬಯೋಪ್ಸಿ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ಬೋದು. ಸೊ ಇದನ್ನು ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅಕ್ಕಪಕ್ಕದವರಿಗೂ ತಿಳಿಸಿ, ಕ್ಯಾನ್ಸರ್ ಹರಡುವುದಿಲ್ಲ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಕ್ಯಾನ್ಸರ್ ಅನ್ನು ಪೂರ್ತಿ ಗುಣ ಮಾಡಬಹುದಾಗಿದೆ ಅನ್ನೋದನ್ನು ಎಲ್ಲರಿಗೂ ಹೇಳಿ. ಓಕೆ. ಎಸ್, ಇದಿಷ್ಟು ನಮ್ಮ ಕಿವಿ ಮಾತು. ಎಸ್, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಸವಿಸ್ತಾರವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಅದು ಕೂಡ ಹೆಚ್ಚಿನ ಜನರು ಹೇಳೋದಕ್ಕೆ ಹಿಂಜರಿಯುವಂಥ ವಿಚಾರಗಳು, ಅದರ ಲಕ್ಷಣಗಳು ಹೇಗಿರುತ್ತೆ ಮತ್ತು ಹೇಗೆ ತಪಾಸಣೆ ಮಾಡಿಸಿಕೊಳ್ಬಹುದು, ಹೇಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು, ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ. ಎಸ್, ಇದು ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು. ಸೊ ಈಗಾಗಲೇ ಹೇಳಿದಂತಹ ವಿಚಾರಗಳು ಯಾರಿಗಾದರೂ ಇವರನ್ನು ಭೇಟಿಯಾಗಿ ತಮ್ಮಲ್ಲಿರುವಂತಹ ಒಂದು ಸಂಶಯಗಳನ್ನು ಬಗೆಹರಿಸಿಕೊಳ್ಬೇಕು ಅಂತಾದರೆ ಪುತ್ತೂರಿನಲ್ಲೇ ಡಾಕ್ಟರ್ ಸ್ಮಿತಾ ಎಸ್ ರಾವ್ ಅವರು ಸಂದರ್ಶನಕ್ಕೆ ಲಭ್ಯರಿರ್ತಾರೆ ಅನ್ನುವಂಥದ್ದು ಆಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೆ, ಹಾಗೇನೆ ಪ್ರತಿ ಶನಿವಾರ ಸಂಜೆ 5 ಗಂಟೆಯಿಂದ 8 ಗಂಟೆಯವರೆಗೆ, ಹಾಗೇನೆ ಮಂಗಳವಾರ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಸಂದರ್ಶನಕ್ಕೆ ಲಭ್ಯರಿರ್ತಾರೆ. ಸೊ ಆ ಮೂಲಕ ಅವರನ್ನ ಭೇಟಿಯಾಗಿ ತಮ್ಮ ಏನೇ ಸಮಸ್ಯೆಗಳಿದ್ರು ಅವರ ಮೂಲಕ ಬಗೆಹರಿಸಿಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯ ಸಂಬಂಧಿ ವಿಚಾರದ ಜೊತೆಗೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.